ಪದ್ಮಾಕ್ಷಿ ಮ್ಯಾಮ್ ಹೇಳ್ತಾ ಇದ್ರು, ಎಮೋಷನಲ್ ಇಶ್ಯೂಸ್ ಇದ್ದಂತ ಸಂದರ್ಭದಲ್ಲಿ ಆ ಎಮೋಷನಲ್ ಇಶ್ಯೂಸ್ ಅನ್ನ ರೆಡ್ರೆಸ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ರೆಡ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ಟೆಂಪರ್ಮೆಂಟಲ್ ಇಶ್ಯೂಸ್ ಇದೆ, ಪರ್ಸನಾಲಿಟಿ ಡಿಸಾರ್ಡರ್ಸ್ ಇದೆ ಇಬ್ರು ಕಪಲ್ಸ್ ಅಲ್ಲಿ. ಹಾಗಾಗಿ ನಮ್ಗೆ ಕೋಪಪ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಅಲ್ಟಿಮೇಟ್ಲಿ ವಿ ವಾಂಟ್ ಟು ಒಬ್ಟೈನ್ ಡಿವೋರ್ಸ್ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರೋ ಅಂತ ಒಂದು ಸಂದರ್ಭ. ನೋಡಿ, ಇವತ್ತಿನ ಒಂದು ತರಗತಿ ಎರಡು ಭಾಗವಾಗಿ ನಾವು ವಿಂಗಡಿಸಿದ್ವಿ. ಮೊದಲನೇ ಭಾಗದಲ್ಲಿ ನಾವು ಎಂಪವರಿಂಗ್ ದಿ ವುಮನ್ ವಿತ್ ರೆಸ್ಪೆಕ್ಟ್ ಟು ದಿ ಮ್ಯಾರಿಟಲ್ ಇಶ್ಯೂಸ್ ಅಂಡ್ ಪರ್ಟಿಕ್ಯುಲರ್ಲಿ ಎಂಪವರಿಂಗ್ ಥ್ರೂ ಅಂಡರ್ಸ್ಟ್ಯಾಂಡಿಂಗ್ ದಿ ಹ್ಯೂಮನ್ ಎಮೋಷನ್ಸ್, ಅಂಡರ್ಸ್ಟ್ಯಾಂಡಿಂಗ್ ದಿ ರಿಲೇಶನ್ಶಿಪ್ ಸೈನ್ಸ್ ಅನ್ನೋ ನಿಟ್ಟಿನಲ್ಲಿ ನಾವು ಮೊದಲನೇ ಭಾಗನ ನುರಿತ ಮನೋವೈದ್ಯರ ಕಡೆಯಿಂದ ತಿಳ್ಕೊಂಡ್ವಿ. ಎರಡನೇ ಭಾಗ ಕಾನೂನಿನ ಹಂತದಲ್ಲಿ ಮಹಿಳೆಯರನ್ನ ಸಬಲರನ್ನಾಗಿ ಮಾಡಬೇಕು. ಸೊ ಇವತ್ತಿನ ಒಂದು ತರಗತಿ ಇದೆಯಲ್ಲ, ಈ ತರಗತಿ ಮದುವೆ ಅನ್ನೋ ಸಂಬಂಧನ ಕಾನೂನಿ ರೀತಿಯಲ್ಲಿ ಹೇಗೆ ಕಡಿತವನ್ನ ಗಳಿಸುವಂತದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾನು ತಮ್ಗೆ ಕೆಲವೊಂದು ದುಷ್ಟಾಂತಗಳನ್ನ ಹೇಳ್ತೀನಿ. ಆ ದುಷ್ಟಾಂತಗಳಿಂದ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಯಾವ ಸಂದರ್ಭದಲ್ಲಿ ನಾವು ಡೈವೋರ್ಸ್ ಅನ್ನ ತಗೋಬಹುದು. ಯಾಕೆಂದ್ರೆ ಇವತ್ತಿನ ಚರ್ಚೆಯ ವಿಷಯ ಏನು ಅಂತಂದ್ರೆ ಡೈವೋರ್ಸ್, ಫ್ಯಾಮಿಲಿ, ಮ್ಯಾರೇಜ್, ಮೇಂಟೆನೆನ್ಸ್ ಅಂತ ಹೇಳಿ. ಮದುವೆ ನೋಡಿ, ಮೊದಲು ಕುಟುಂಬ, ತದನಂತರ ಮದುವೆ ಆದ ನಂತರ ವಿಚ್ಛೇದನ ಆದ ನಂತರ ಜೀವನಾಂಶ. ಯಾವ ಸಂದರ್ಭದಲ್ಲಿ ಅನ್ನೋ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ನೋಡಿ, ವಕೀಲರ ಹತ್ರ ಒಬ್ಳು ಹೆಣ್ಮಗಳು ಬರ್ತಾಳೆ. ಬಂದು ವಕೀಲರ ಹತ್ರ ಕೂತ್ಕೊಂತಾಳೆ. ಜೊತೆಗೆ ಒಬ್ಬ ಫ್ರೆಂಡ್ ಅನ್ನು ಸಹ ಕರ್ಕೊಂಡು ಬಂದಿರ್ತಾಳೆ. ನೋಡಿ, ಕರ್ಕೊಂಬಂದಂತ ಸಂದರ್ಭದಲ್ಲಿ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ರೈಟ್. ನೋಡಿ, ವಕೀಲರ ಹತ್ರ ಒಬ್ಳು ಹೆಣ್ಮಗಳು ಬಂದು ಕೂತ್ಕೊಂಡು, ಸರ್ ನನಗೆ ಡಿವೋರ್ಸ್ ಬೇಕು ಸರ್ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಸರಿ, ನಮ್ಮ ಡಿವೋರ್ಸ್ ಅನ್ನ ಕೊಡ್ಸೋಣ, ಏನ್ ಸಮಸ್ಯೆ ಅಂತ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಆಕೆ ಹೇಳ್ತಾಳೆ, ನನಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಮದುವೆಯಲ್ಲಿ ಯಾವ್ದಾದ್ರು ಸಮಸ್ಯೆ ಇದೆಯೇನಮ್ಮ ಅಂತ ಕೇಳಿದ್ರೆ, ನನಗೆ ಯಾವುದೇ ರೀತಿಯಾದಂತ ಸಮಸ್ಯೆ ಮದುವೆಯಲ್ಲಿ ಇಲ್ಲ. ಹಾಗಾದ್ರೆ ಏನ್ ಸಮಸ್ಯೆ ಅಂತಂದ್ರೆ ನಾನು ಅದನ್ನು ಹೇಳಲಿಕ್ಕಾಗಲ್ಲ. ನನಗೆ ಡಿವೋರ್ಸ್ ಬೇಕು ನನಗೆ. ನಾನು ಈಗ ಎಲ್ಲಿ ವಾಸ ಮಾಡ್ತಿದ್ದೀರಾ ನೀವು ಅಂತ ಪ್ರಶ್ನೆಯನ್ನು ಕೇಳಿದಾಗ, ನಾನು ನನ್ನ ಗಂಡನ ಜೊತೆನೆ ವಾಸ ಮಾಡ್ತಾ ಇದ್ದೀನಿ, ಅವ್ರ ಜೊತೆನೆ ಇದ್ದೀನಿ. ನಾನು ಮಕ್ಕಳಾಗಿದೆಯಾ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಸುಮಾರು 7 ವರ್ಷ ಆಯ್ತು, ಮದುವೆ ಆಗಿ 7 ವರ್ಷ ಆಯ್ತು ನನಗೆ ಅಂತ ಹೇಳ್ತಾರೆ. ತದನಂತರ ನಾನು ಒಳಹೊಕ್ಕಿಗೆ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಏನಾಯ್ತು ವಿಚಾರ ಅಂತ ಕೇಳೋದಿಲ್ಲ. ನನಗೀಗ ಡಿವೋರ್ಸ್ ಅನ್ನ ಬೇಕಾಗಿದ್ದು, ಎಷ್ಟು ದಿನದಲ್ಲಿ ತಾವು ಡಿವೋರ್ಸ್ ಅನ್ನ ಕೊಡಿಸ್ತೀರಿ? ನಾನು ಈಗ ಡಿವೋರ್ಸ್ ಅನ್ನ ಕೊಡಿಸೋವರೆಗೂ ನಾನು ಒಂದು ಅನಾಥಾಶ್ರಮದಲ್ಲಿ ಇರಬೇಕು ಅಂತ ಇದ್ದೀನಿ.
ಅಂತ. ಸರಿ, ಹಾಗಾದ್ರೆ ನಿಮ್ಮ ಗಂಡ ಏನ್ ಕೆಲಸ ಮಾಡ್ತಾರೆ ಅಂದಾಗ, ನನ್ನ ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ. ನೋಡಿ, ಇವರು ಬಂದಿದಾರಲ್ಲ ಫ್ರೆಂಡು, ಇವ್ರನ್ನ ನಾನು ಮದ್ವೆ ಮಾಡ್ಕೊಬೇಕು ಅಂತ ಇದ್ದೀನಿ. ಇವ್ರನ್ನ ಮದ್ವೆ ಮಾಡ್ಕೊಬೇಕು ಅಂತಿದ್ದೀನಿ. ಇವ್ರೇನ್ ಕೆಲಸ ಮಾಡ್ತಾರೆ? ಇವರು ಜಿಮ್ ಟ್ರೈನರ್. ಇವರು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ. ಸೊ ಇವ್ರ ಜೊತೆ ನಾನು ಮತ್ತೆ ಮದುವೆ ಮಾಡ್ಕೊಬೇಕು ಅಂತ ಇದ್ದೀನಿ. ಆದ್ರೆ ಗಂಡನ್ನ ಬಿಡ್ಬೇಕು ಅಂತ ಇದ್ದೀನಿ. ಆದ್ರೆ ಬಿಡೋದಕ್ಕೆ ಯಾವುದೇ ರೀತಿಯಾದಂತಹ ಕಾರಣ ಇಲ್ಲ. ಅವರೆಷ್ಟು ಸಂಬಳ ತೆಗಿತಾರಮ್ಮ, ಅವ್ರದ್ದು ಎಷ್ಟಿದೆ ಇನ್ಕಮ್ಮು ಅಂತ ಪ್ರಶ್ನೆ ಕೇಳಿದ್ರೆ 4 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. 4 ಲ್ಯಾಕ್ ರುಪೀಸ್ ಅವ್ರಿಗೆ ಇನ್ಕಮ್ ಇದೆ, ಮಕ್ಳಿದ್ದಾರೆ. ಅತ್ತೆ ಮಾವನ ಕಡೆಯಿಂದ ಏನಾದ್ರು ಸಮಸ್ಯೆ ಇದೆಯಾ? ಇಲ್ಲ. ಸೊ ಬಟ್ ನನಗೆ ಇವ್ರನ್ನ ಬಿಡಬೇಕು, ನನಗೆ ಡಿವೋರ್ಸ್ ಅನ್ನ ಕೊಡ್ಸಿ ಸರ್ ಅಂತ ಹೇಳ್ತಾರೆ. ನೋಡಿ, ಇದು ಒಂದು ಪ್ರಕರಣ. ಎರಡನೇ ಪ್ರಕರಣದಲ್ಲಿ ಒಬ್ರು ತಂದೆ ನನಗೆ ಫೋನ್ ಮಾಡ್ತಾರೆ, ವಕೀಲರಿಗೆ ಫೋನ್ ಮಾಡ್ತಾರೆ. ವಕೀಲರಿಗೆ ಫೋನ್ ಮಾಡಿ, ಸರ್ ನನ್ನ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ತಮ್ಮ ಹತ್ರ, ನೀವು ನನ್ನ ಮನೆಗೆ ಬರ್ಲಿಕ್ಕೆ ಆಗುತ್ತಾ ಸರ್ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಆಯ್ತು, ಬರ್ತೀನಿ. ಏನ್ ಸಮಸ್ಯೆ? ನನ್ನ ಮಗಳು ಮೊನ್ನೆ ತಾನೆ 15 ದಿವಸದ ಹಿಂದೆ ನಾನು ಆಕೆಯನ್ನ ಮದುವೆಯನ್ನ ಮಾಡ್ಕೊಟ್ಟಿದ್ದೀನಿ. ಈಗ ನೋಡಿದ್ರೆ ನನಗೆ ಈ ಸಂಬಂಧನೇ ಬೇಡ ಅಂತ ಹಠ ಹಿಡಿದು ಕೂತಿದ್ದಾಳೆ, ನನ್ಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾ ಇದ್ದಾಳೆ. ಬನ್ನಿ ಸರ್, ನೀವು ಒಂದ್ಸಲಿ ಕೌನ್ಸಿಲಿಂಗ್ ಮಾಡಿ ಅಂತ ಕರೀತೀವಿ. ನಾವು ಅಲ್ಲಿ ಹೋಗಿ, ವಕೀಲರಲ್ಲಿ ಹೋಗಿ ಕೌನ್ಸಿಲಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಏನಂತ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ಯಾಕಮ್ಮ ನಿಂಗೆ ಡಿವೋರ್ಸ್ ಬೇಕು? ನೀನೇನ್ ಓದ್ಕೊಂಡಿದ್ಯಾ? ಸರ್, ನಾನು BSc ಗೋಲ್ಡ್ ಮೆಡಲಿಸ್ಟ್ ಸರ್. ಸರಿ, ನಿಮ್ಮ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ? ಸರ್, ಅವರು ಬ್ಯಾಂಕ್ ಮ್ಯಾನೇಜರ್. ಸೊ ನಿಮ್ದು ಏನ್ ಸಮಸ್ಯೆ? ನೋಡಿ ಸರ್, ನಾನು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೇನೆ, ಗೋಲ್ಡ್ ಮೆಡಲಿಸ್ಟ್, ಜೀವನದಲ್ಲಿ ಸಾಕಷ್ಟು ಕನಸುಗಳನ್ನ ನಾನು ಕಟ್ಕೊಂಡಿದ್ದೇನೆ. ನನ್ನ ಮದುವೆ ಮಾಡ್ಕೊಳ್ಳುವಂತ ಗಂಡ ಹಿಂಗೆ ಇರ್ಬೇಕು ಅಂತ ಕಂತ್ಕೊಂಡಿದ್ದವ್ ನಾನು. ಸೊ ಈ ನಿಟ್ಟಿನಲ್ಲಿ ನನ್ನ ಗಂಡ ಯಾಕೋ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ನನ್ ಡಿವೋರ್ಸ್ ಕೊಡ್ಸಿ ಸರ್ ಅಂತ ಕೇಳ್ತಾರೆ. ಸರಿ ನಮ್ಮ, ಏನ್ ಇಷ್ಟ ಆಗ್ತಾ ಇಲ್ಲ ಗಂಡನಲ್ಲಿ ಏನ್ ಇಷ್ಟ ಆಗ್ತಾ ಇಲ್ಲ ಹೇಳ್ತೀಯ ನೋಡೋಣ ಅಂತ ಪ್ರಶ್ನೆಯನ್ನ ಕೇಳಿದಾಗ ಆಕೆ ಹೇಳ್ತಾಳೆ, ನನ್ನ ಗಂಡ ನಿಂತ್ಕೊಂತಾನಲ್ಲ ಸರ್, ಆ ನಿಂತ್ಕೊಳ್ಳೋ ಅಂತ ಭಂಗಿ ಸರಿ ಇಲ್ಲ ಸರ್. ಕ್ರಾಸ್ ಆಗಿ ನಿಂತ್ಕೊಂತಾನೆ ಸರ್. ಅವನು ಕ್ರಾಸ್ ಆಗಿ ನಿಂತ್ಕೊಂತಾನೆ ಸರ್, ಸ್ಲ್ಯಾಂಟ್ ಆಗಿ ನಿಂತ್ಕೊಂತಾನೆ, ತುಂಬಾ ವಾಲ್ಕೊಂಡು ನಿಂತ್ಕೊಂತಾನೆ ಸರ್. ಅದು ನನ್ಗೆ ಇಷ್ಟ ಆಗ್ತಾ ಇಲ್ಲ, ನಂಗೆ ಡಿವೋರ್ಸ್ ಬೇಕು. ಸರಿ ನಮ್ಮ, ಮತ್ತೆ ಯಾಕೆ, ಏನು ಅಂತದ್ ಏನ್ ಸಮಸ್ಯೆ ಇದೆ? ವಾಲ್ಕೊಂಡು ನಿಂತ್ಕೊಂಡ್ರೆ ಅಂತದೇನು ದೊಡ್ಡದಾದ ಅಪರಾಧನ? ಅದ್ರಲ್ಲಿ ಏನ್ ತಪ್ಪಿದೆ? ಅದ್ರಲ್ಲೆಲ್ಲ ಡಿವೋರ್ಸ್ ನಾವು ಕೊಡ್ಸಕ್ಕಾಗತ್ತಾ? ಮತ್ತೆ ಏನಾದ್ರು ಸಮಸ್ಯೆ ಇದೆಯಮ್ಮ ಅಂದ್ರೆ, ನೋಡಿ ಸರ್, ನಮ್ಮ ಅತ್ತೆ ಮಾವ ಇದಾರಲ್ಲ, ಅವರು ಹಳ್ಳಿಯವರು. ಅವರು ಹಳ್ಳಿಯವರು, ನಾನು ಹಳ್ಳಿಲಿ ಹೋಗ್ಲಿ ಇರ್ಲಿಕ್ಕೆ ಆಗಲ್ಲ ಸರ್. ನನ್ನ ಗಂಡ ಮ್ಯಾನೇಜರ್ ಆಗಿದ್ರು ಸರಿಯಾಗಿ ಇಂಗ್ಲಿಷ್ ಮಾತಾಡಕ್ ಬರಲ್ಲ ಸರ್. ನನ್ನ ಅತ್ತೆ ಮಾವ ಹಳ್ಳಿಯವರು, ನಾನು ಅಲ್ಲಿ ಹೋಗಿ ಸಂಸಾರ ಮಾಡ್ಲಿಕ್ಕೆ ಆಗಲ್ಲ, ನನಗೆ ಡಿವೋರ್ಸ್ ಕೊಡ್ಸಿ ಸರ್. ನೋಡಿ, ಇದು ಎರಡನೇ ಪ್ರಕರಣ. ನೋಡಿ, ಮೂರನೇ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮೆನ್ ಆಗಿರ್ತಾನೆ, ಸಾಕಷ್ಟು ಹಣ ಸಂಪಾದನೆ ಮಾಡ್ತಾ ಇರ್ತಾನೆ, ಮದ್ವೆಯನ್ನ ಮಾಡ್ಕೊಂಡಿರ್ತಾನೆ. ಮದ್ವೆಯನ್ನ ಮಾಡ್ಕೊಂಡಿದ್ದು ಮಗು ಆಗಿರುತ್ತೆ. ಯಾವುದೋ ಒಂದು ಸಣ್ಣ ಆಸ್ತಿ ವಿಚಾರಕ್ಕೆ ಹೆಂಡತಿಯ ಅವರ ಮನೆಯವರ ಜೊತೆ ಜಗಳ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಹೆಂಡತಿನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರೆ ಡೈವರ್ಸ್ ಅನ್ನ ಕೊಟ್ಟಿರೋದಿಲ್ಲ. ಹಣವನ್ನ ಸಂಪಾದನೆ ಮಾಡ್ತಾ ಇರ್ತಾನೆ. ಸೊ ಈ ನಿಟ್ಟಿನಲ್ಲಿ ಯಾವುದೋ ಒಂದು ಮಹಿಳೆ ಇವನ ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಇವನ್ ಜೀವನದಲ್ಲಿ ಬರ್ತಾಳೆ. ಬಂದು ಈ ವ್ಯಕ್ತಿಯನ್ನ ಮದುವೆಯನ್ನ ಮಾಡ್ಕೊಂತಾಳೆ. ಆ ಸಂದರ್ಭದಲ್ಲಿ ಆಕೆ ಸಾಕಷ್ಟು ಸಾಲವನ್ನ ಮಾಡಿರ್ತಾಳೆ. ಆಕೆ ಒಬ್ಳು ಡಾಕ್ಟರ್ ಆಗಿರ್ತಾಳೆ. ಒಂದು ಹಾಸ್ಪಿಟಲ್ ಅನ್ನ ಕಟ್ಟಬೇಕು ಅನ್ನೋದು ಅವಳ ಜೀವನದ ಗುರಿ ಆಗಿರ್ತದೆ. ಆ ಹಾಸ್ಪಿಟಲ್ಗೆ ಸರಿಸುಮಾರು 3 ಕೋಟಿ ಆ ಒಂದು ಇನ್ವೆಸ್ಟ್ಮೆಂಟ್ ಬೇಕಾಗಿರ್ತದೆ. ಈ ನಿಟ್ಟಿನಲ್ಲಿ ತನ್ನ ಆಸ್ತಿನೆಲ್ಲ ಮಾರಿ, ಆದ್ರೂ ಸಹ ಬ್ಯಾಂಕ್ನಲ್ಲಿ ಇನ್ನು 1 ಕೋಟಿ ರೂಪಾಯಿ ಸಾಲವನ್ನ ಮಾಡಿರ್ತಾಳೆ.
ಸಾಲವನ್ನ ಮಾಡಿ ಅದನ್ನ ತೀರ್ಸ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಸಿಗ್ತಾನೆ. ಈ ಶ್ರೀಮಂತ ವ್ಯಕ್ತಿಯನ್ನ ಮದುವೆಯನ್ನ ಮಾಡ್ಕೊಂತಾಳೆ. ಮದುವೆಯನ್ನ ಮಾಡಿ ಆತನಿಗೆ ಪುಸ್ಲಾಯಿಸಿ ನಾವು ಒಂದು ಹೊಸ ಜೀವನವನ್ನ ಮಾಡೋಣ ಅಂತ ಹೇಳಿ ಅವನ ಹತ್ರ ಏನು ಅವಳು ಮಾಡದಂತ ಸಾಲವನ್ನೆಲ್ಲ ತೀರ್ಸ್ಕೊಂತಾಳೆ. ತದನಂತರ ಮತ್ತೆ ಸಾಲವನ್ನ ಮಾಡ್ತಾಳೆ. ಮತ್ತೆ ಸಾಲವನ್ನ ಮಾಡಿ ಇವನಿಗೆ ಮತ್ತೆ ಪುಸ್ಲಾಯಿಸಿ ಹಾಗೆ ಹೇಗೆ ಅಂತೆಲ್ಲ ಸುಳ್ಳು ಹೇಳಿ ಅವನಲ್ಲಿರುವಂತಹ ಆಸ್ತಿನೆಲ್ಲ ಮಾರಿಸ್ತಾಳೆ. ತದನಂತರ ಇವನು ಯಾವಾಗ್ಲೂ ಒಂದು ಊರಿಗೆ ಹೋದಂತ ಸಂದರ್ಭದಲ್ಲಿ, ಬಿಸ್ನೆಸ್ ಮೀಟಿಂಗ್ ಅಂತ ಹೋದಂತ ಸಂದರ್ಭದಲ್ಲಿ, ಬಿಸ್ನೆಸ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಂತ ಸಂದರ್ಭದಲ್ಲಿ ಆ ಮನೆಯನ್ನ ಖಾಲಿ ಮಾಡ್ಕೊಂಡು ಅವನಲ್ಲಿದ್ದ ಅಂತ ಆಸ್ತಿ ಏನು ಒಡವೆಗಳು, ಹಣ ಎಲ್ಲವನ್ನ ತಗೊಂಡು ಹೋಗ್ಬಿಡ್ತಾನೆ. ತಗೊಂಡು ಹೋಗ್ಬಿಟ್ಟು ಯಾವ್ದೋ ಒಂದು ಬೇರೆ ಊರಿನಲ್ಲಿ ವಾಸವನ್ನ ಮಾಡಕ್ ಶುರು ಮಾಡ್ತಾಳೆ. ಅವನು ಬಂದು ಕೇಳ್ತಾನೆ, ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಕ್ ಹೋಗ್ತಾನೆ. ಅಂತ ಸಂದರ್ಭದಲ್ಲೂ ಪೊಲೀಸ್ ಕಂಪ್ಲೇಂಟ್ ತಗೊಳೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಅನ್ನ ತಗೊಳೋದಿಲ್ಲ. ಇವಳೇನ್ ಮಾಡ್ತಾಳೆ, ಅವನ ಮೇಲೆನೆ ಒಂದು ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸ್ಬಿಡ್ತಾರೆ. ಅವನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಡ್ತಾರೆ. ಈ ರೀತಿಯಾಗಿ ನನ್ನ ಹತ್ರ ಬಂದು ಹಣವನ್ನ ಕೊಡು, ಆಸ್ತಿಯನ್ನ ಕೊಡು ಅಂತ ಹೇಳಿ ಬೀಳಿಸ್ತಿದ್ದ, ನನ್ನ ಒಡವೆಯನ್ನೆಲ್ಲ ಕತ್ಕೊಂಡು ಹೋಗಿದ್ದಾನೆ ಅಂತ ಇಲ್ಲ ಸಲ್ಲದ ಆರೋಪಗಳನ್ನ ಅವನ್ನ ಹೊರಿಸಿ ಆ ಆ ವ್ಯಕ್ತಿಯನ್ನ ಜೈಲಿಗೆ ಸೇರುವಂತ ಕೆಲಸ ಮಾಡ್ಬಿಡ್ತಾರೆ. ಅವನು ಜೈಲಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ಆಕೆ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಒಂದು PCR ಅನ್ನ ಫೈಲ್ ಮಾಡ್ತಾನೆ. PCR ರಿಜಿಸ್ಟರ್ ಆಗುತ್ತೆ. ಅವಳು ಒಂದು ಕೇಸನ್ನ ಹಾಕಿರ್ತಾಳೆ. ಆ ಕೇಸು ರಿಜಿಸ್ಟರ್ ಆಗತ್ತೆ. ತಕ್ಷಣ ಬಂದು ಡಿವೋರ್ಸ್ ಅರ್ಜಿಯನ್ನ ಹಾಕ್ತಾಳೆ. ಡಿವೋರ್ಸ್ ಅರ್ಜಿಯಲ್ಲಿ ಒಂದು ಅಂಶವನ್ನ ಅವಳು ಹೇಳ್ತಾಳೆ. ಯಾವ ಅಂಶವನ್ನ ಹೇಳ್ತಾಳೆ ಅಂದ್ರೆ, ಈ ವ್ಯಕ್ತಿ ನನ್ನನ್ನ ಮೋಸವನ್ನ ಮಾಡಿ ಮದುವೆಯನ್ನ ಮಾಡ್ಕೊಂಡಿದ್ದಾನೆ. ಏನ್ ಮೋಸವನ್ನ ಮಾಡಿದ್ದಾನೆ ಅಂದ್ರೆ, ಮೊದಲನೇ ಹೆಂಡತಿ ಇರ್ಬೇಕಾದ್ರೇನೆ ಯಾವುದೇ ರೀತಿಯಾದಂತಹ ಡಿವೋರ್ಸ್ ಅನ್ನ ಕೊಡ್ದಲೆ ನನ್ನನ್ನ ವಿವಾಹ ಆಗಿದ್ದಾನೆ. ಹಾಗಾಗಿ ಈ ವಿವಾಹವನ್ನ ರದ್ದು ಮಾಡಿ. ಸೊ ಇಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಅವನ ಕಡೆಯಿಂದ ಪಡ್ಕೊಂಡು, ಅವಳು ಸಾಲವನ್ನೆಲ್ಲ ತೀರಿಸ್ಕೊಂಡು, ಹಾಸ್ಪಿಟಲ್ ಅನ್ನ ಕಟ್ಟಿ, ಒಂದು ಸುಳ್ಳು ದೂರನ್ನ ಅವನ ಮೇಲೆ ಕೊಟ್ಟಿ, ತದನಂತರ ಬಂದು ವಿವಾಹವನ್ನ ರದ್ದುಗೊಳಿಸಿ ಅಂತ ಅರ್ಜಿಯನ್ನ ಸಲ್ಲಿಸ್ತಾರೆ. ಅವನಿಗೆ ತಬ್ಬಿಬ್ಬಾಗ್ತಾನೆ. ಯಾಕೆ ಅಂತ ಬಂದ್ ಪ್ರಶ್ನೆಯನ್ನ ಕೇಳ್ತಾನೆ ಲಾಯರ್ ಹೇಳ್ತಾರೆ, ಮೊದಲನೇ ಮದುವೆಯನ್ನ ಮಾಡ್ಕೊಂಡಿದ್ದು, ಮೊದಲನೇ ಮದುವೆಯನ್ನ ಅದನ್ನ ರದ್ದುಗೊಳಿಸಿದಲೆ ಎರಡನೇ ಮದುವೆಯನ್ನ ನೀನ್ ಮಾಡ್ಕೊಂಡಿದ್ಯಲ್ಲ, ಅದು ಕಾನೂನಿನಲ್ಲಿ ಅಪರಾಧ. ಹಾಗಾಗಿ ನಿನ್ನ ಮೇಲೆ ಕೇಸನ್ನ ಹಾಕಿದ್ದಾರೆ ಅಂತ ಲಾಯರ್ ಹೇಳ್ತಾರೆ. ನೋಡಿ, ಈ ಎಲ್ಲಾ ವಿಚಾರವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತಿನ ಒಂದು ಸಂದರ್ಭದಲ್ಲಿ ಡೈವೋರ್ಸ್ ಅನ್ನೋ ಒಂದು ಏನು ವಿಷಯ ಇದೆಯಲ್ಲ, ಇದು ತುಂಬಾ ಕ್ಲಿಷ್ಟಕರವಾದಂತಹ ಒಂದು ವಿಷಯ. ತುಂಬಾ ಕಾಂಪ್ಲೆಕ್ಸಿಟಿ ಇರುವಂತಹ ಒಂದು ವಿಷಯ ಆಗಿದ್ದು, ಈ ವಿಷಯವನ್ನ, ಈ ಡಿವೋರ್ಸ್ ಅನ್ನ ಯಾವ ಸಂದರ್ಭದಲ್ಲಿ ತಗೋಬಹುದು, ಯಾವ ಸಂದರ್ಭದಲ್ಲಿ ತಗೊಳಕ್ ಆಗಲ್ಲ, ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಂತ ನಾವು ಕರಿತೀವಿ. ನಾನು ಹೇಳ್ತಾ ಇದ್ದೆ, ನನ್ನ ಗಂಡ ಸರಿಯಾಗಿ ಅವನ ಪೋಸ್ಚರ್ ಸರಿ ಇಲ್ಲ ಅಂತ ಹೇಳ್ತಾಳೆ. ನನ್ನ ಗಂಡ ಮತ್ತು ಗಂಡನಿಗೆ ಸರಿಯಾಗಿ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ತಾರೆ. ನನ್ನ ಗಂಡ ಅಥವಾ ನನ್ನ ಅತ್ತೆ ಮಾವನ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ, ಆದ್ರೂ ಸಹ ನನ್ಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂತಹ ಸಮಸ್ಯೆಗಳಲ್ಲಿ ಎಲ್ಲಾ ಸಂದರ್ಭದಲ್ಲೂ ನ್ಯಾಯಾಲಯ ಏನು ಡಿವೋರ್ಸ್ ಅನ್ನ ಕೊಡ್ತದ, ಡಿವೋರ್ಸ್ ಅನ್ನ ಆದೇಶವನ್ನ ಮಾಡ್ಕೊಡುತ್ತಾ ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ಕೊಂಡಾಗ ನಮ್ಗೆ ಬೇಕಾಗಿರುವಂತದ್ದು ಮೊದಲನೇದಾಗಿ ಕಾನೂನಿನ ಅರಿವು. ಯಾಕೆ ಅಂತಂದ್ರೆ, ಎಲ್ಲಾದ್ರೂ ಈಗ ಒಂದು ಮಾನಸಿಕವಾಗಿ ನಾವು ಯೋಚನೆಯನ್ನ ಮಾಡಿದಾಗ ಪದ್ಮಾಕ್ಷಿ ಮ್ಯಾಮ್ ಹೇಳ್ತಾ ಇದ್ರು, ನೋಡ್ರಿ, ಮದ್ವೆ ಡಿವೋರ್ಸ್ ಶುಡ್ ಬಿ ಅ ಲಾಸ್ಟ್ ಆಪ್ಷನ್. ಇಲ್ಲ, ಸರಿ ಹೋಗ್ತಾನೆ ಇಲ್ಲ, ಗಾನ್ ಕೇಸ್, ಅಂತ ಸಂದರ್ಭದಲ್ಲಿ ಡಿವೋರ್ಸ್ ಹೋಗುವಂತದ್ದು ಸಮಂಜಸ ಇರ್ತದೆ. ಅಪಾರ್ಟ್ ಫ್ರಮ್ ಇಟ್, ಇಫ್ ದೇರ್ ಆರ್ ಎನಿ issues, any relationship, if there are any communication problem with the husband and wife, if the communication problem persists with the wife and the in-laws, so that can be solved, that can be
adjudicated, that can be counseled. Apart from that, if there are some personality disorders, if there are any personality traits which both the couples it does not able to cope up with each other, in that circumstances we can go for divorce. Or until unless going taking drastic a kind of a decision in taking divorce is not a good thing, it's a good one ಅಂತ ಮ್ಯಾಮ್ ಹೇಳ್ತಾ ಇದ್ರು. ಸೊ ಈ ನಿಟ್ಟಿನಲ್ಲಿ there are some issues, there are some kind of an awareness which is very much required for every person, and particularly women fraternity, with respect to obtaining divorce. So here, before understanding the concept of divorce, we need to understand the concept of marriage ಅಂತ ಹೇಳಿ. ತಂದೆ ಇರೋದಿಲ್ಲ, ತಾಯಿ ಇರ್ತಾಳೆ, ತಾಯಿ ಮಕ್ಕಳನ್ನ ಬೆಳೆಸ್ತಾಳೆ, ದೊಡ್ಡವರನ್ನಾಗಿ ಮಾಡ್ತಾಳೆ, ವಿದ್ಯಾವಂತರನ್ನಾಗಿ ಮಾಡ್ತಾಳೆ. ಹುಡುಗ ಯಾವುದೋ ಒಂದು ಹುಡುಗಿಯನ್ನ ಪ್ರೀತಿಯನ್ನ ಮಾಡ್ತಾನೆ. ಪ್ರೀತಿಯನ್ನ ಮಾಡಿದಂತ ಸಂದರ್ಭದಲ್ಲಿ ತನ್ನ ಆಕೆಯನ್ನ ಮದುವೆ ಮಾಡ್ಕೊಬೇಕು ಅಂತ ಇಚ್ಛೆಯನ್ನ ಮಾಡ್ತಾನೆ. ಆಯ್ತು ಅಂತ ಹೇಳಿ ತಾಯಿ ಒಪ್ಪಿಗೆಯನ್ನ ಸೂಚಿಸ್ಬಿಡ್ತಾಳೆ. ಅದೇ ವಿಚಾರ ತನ್ನ ಕುಟುಂಬದ ಸದಸ್ಯರಿಗೆ ಗೊತ್ತಾಗ್ತದೆ. ಕುಟುಂಬದ ಸದಸ್ಯರು ಆ ಒಂದು ಸಂಬಂಧ ಕೇಳಿ ಅವು ಹಾರ್ತಾರೆ. ಯಾಕೆ ಅವು ಹಾರ್ತಾರೆ ಅಂತಂದ್ರೆ, ಆ ಹುಡುಗ ಏನು ಪ್ರೀತಿ ಮಾಡಿದಾನಲ್ಲ ಹುಡುಗನ್ನ, ಆ ಹುಡುಗಿಯನ್ನ ಪ್ರೀತಿ ಮಾಡಿದಾನಲ್ಲ, ಆ ಹುಡುಗಿ ಒಂದೇ ಕಾಸ್ಟ್ನೊಳಾಗಿದ್ರು ಸಹ ಅವರು ಅಣ್ಣ ತಮ್ಮಂದರು ಆಗುವಂತ ಒಂದು ಸಂಬಂಧ ಆಗಿರ್ತದೆ. ಆ ಸಂದರ್ಭದಲ್ಲಿ ಆ ಮ್ಯಾರೇಜ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಕಾನೂನಿನ ಮೌಲ್ಯ ಇದೆಯಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ, ಅಂತ ಸಂದರ್ಭದಲ್ಲಿ ಸಪಿಂಡ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ. ಅಂದ್ರೆ ಅಣ್ಣ ತಮ್ಮಂದರಲ್ಲಿ ಮದುವೆ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಓನ್ ರಿಲೇಶನ್ಶಿಪ್ ಅಲ್ಲಿ ಮದುವೆ ಮಾಡ್ಕೊಳ್ಳುವಂಥದ್ದು. ಕಾನೂನು ಅದಕ್ಕೆ ಮಾನ್ಯತೆಯನ್ನ ಕೊಡುತ್ತಾ ಅಂತ ಕೇಳಿದ್ರೆ ಮಾನ್ಯತೆಯನ್ನ ಕೊಡೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವುದೆಲ್ಲ ವಿಚಾರಗಳನ್ನ ಕಾನೂನು ಮಾನ್ಯವನ್ನ ಮಾಡುತ್ತೆ. ಸೊ ಮ್ಯಾರೇಜ್ ಬಗ್ಗೆ ಈ ಕಾನೂನು ಪರ್ಟಿಕ್ಯುಲರ್ಲಿ ಹಿಂದೂಗಳಲ್ಲಿ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಒಂದು ಕಾನೂನು ಇದೆ. ಆ ಕಾನೂನಲ್ಲಿ ಕಂಡೀಷನ್ಸ್ ಫಾರ್ ವ್ಯಾಲಿಡ್ ಮ್ಯಾರೇಜ್ ಅಂತ ಇದ್ದು, ಅಂದ್ರೆ ಯಾವುದು ವ್ಯಾಲಿಡ್ ಮ್ಯಾರೇಜ್ ಅನ್ನೋ ಬಗ್ಗೆ ಉಲ್ಲೇಖವನ್ನ ಅದರಲ್ಲಿ ಕೊಟ್ಟಿರ್ತಾರೆ. ಸರ್ ಯಾವುದು ಸರ್ ಹಾಗಾದ್ರೆ ವ್ಯಾಲಿಡ್ ಮ್ಯಾರೇಜಸ್? ವ್ಯಾಲಿಡ್ ಅಂತಂದ್ರೆ ಏನು? ವ್ಯಾಲಿಡ್ ಅಂತಂದ್ರೆ ಸಮಂಜಸ ಅಂತ ಹೇಳಿ. ಸೊ ಸಮಂಜಸ, ಕಾನೂನಿನಲ್ಲಿ ಸಮಂಜಸ ಮದುವೆಗಳನ್ನ ನಾವು ವ್ಯಾಲಿಡ್ ಮ್ಯಾರೇಜ್ ಅಂತ ನಾವು ಕರಿತೀವಿ. ಯಾವುದು ಸಮಂಜಸ ಅಲ್ಲ ಅದನ್ನು ನಾವು ಇನ್ವ್ಯಾಲಿಡ್ ಅಂತ ನಾವು ಕರಿತೀವಿ, ಅಥವಾ ವಾಯ್ಡ್ ಮ್ಯಾರೇಜಸ್ ಅಂತ ಕರಿತೀವಿ. ಸರ್ ಹಾಗಾದ್ರೆ ಮ್ಯಾರೇಜ್ ಅಂತ ಬಂದಂತ ಸಂದರ್ಭದಲ್ಲಿ ಯಾವುದು ಏನೆಲ್ಲ ಕಂಡೀಷನ್ಸ್ಗಳು ಇದ್ದಂತ ಸಂದರ್ಭದಲ್ಲಿ ಅದು ವ್ಯಾಲಿಡ್ ಮ್ಯಾರೇಜ್ ಆಗುತ್ತೆ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ನಾವು ಕಾಮನ್ ಸೆನ್ಸ್ ಮುಖೇನ ಯೋಚನೆಯನ್ನ ಮಾಡಿದಾಗ ಒಬ್ಬ ವಿವಾಹ ಮಾಡ್ಕೊಳ್ಳುವಂತಹ ಹುಡುಗ ಅಥವಾ ಹುಡುಗಿ ಒಂದು ಲೀಗಲ್ ಏಜ್ ನ ಕಂಪ್ಲೀಟ್ ಮಾಡಿರ್ಬೇಕಾಗ್ತದೆ. ಅದು ಯಾವುದು ಲೀಗಲ್ ಏಜ್ ಅಂತಂದ್ರೆ, ಎಲ್ರಿಗೂ ತಿಳಿದಿರೋ ಹಾಗೆ ಹುಡುಗಿ 18 ವರ್ಷ ತುಂಬಿರ್ಬೇಕಾಗಿರುತ್ತೆ, ಹುಡುಗ 21 ವರ್ಷ ತುಂಬಿರ್ಬೇಕಾಗಿರುತ್ತೆ. ಎರಡನೇದು ಯಾವುದು ಸರ್ ಅಂತಂದ್ರೆ, ಈ ಇಬ್ರು ಕಪಲ್ಸ್ ಇರ್ತಾರಲ್ಲ, ಆ ಇಬ್ರು ಕಪಲ್ಸು ಮಾನಸಿಕವಾಗಿ ಸ್ವಸ್ಥರಾಗಿರ್ಬೇಕು. ಮಾನಸಿಕ ಸ್ವಸ್ಥತೆ ಅಂತಂದ್ರೆ ಏನು ಸರ್ ಅಂತಂದ್ರೆ ಲೀಗಲ್ ಸ್ಯಾನಿಟಿ ಅಂತ. ಅಂದ್ರೆ ತಾವು ಏನ್ ಕೆಲಸವನ್ನ ಮಾಡ್ತಾ ಇದ್ದೀರಿ, ತಾವು ಯಾವ ಒಂದು ಡಿಸಿಷನ್ ತಗೋತಾ ಇದ್ದೀರಿ, ಆ ಡಿಸಿಷನ್ ವ್ಯಾಲಿಡ್ ಡಿಸಿಷನ್ ಅನ್ನೋ ನಿಟ್ಟಿನಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಬುದ್ಧಿಶಕ್ತಿ, ಬುದ್ಧಿಮಟ್ಟೆ ಅವ್ರ ಹತ್ರ ಇರೋಂತ ಸಂದರ್ಭದಲ್ಲಿ ಅವಾಗ ಅದು ಏನಾಗ್ತದೆ, ಸೌಂಡ್ನೆಸ್ ಅಂತ ನಾವು ಕರಿತೀವಿ. ಸೌಂಡ್ನೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಅಂತ ಹೇಳಿ. ಸೊ ಅದನ್ನ ಲೀಗಲ್ ಸ್ಯಾನಿಟಿ ಅಂತ ಕರಿತೀವಿ. ಸೊ ಆ ಒಂದು ಲೀಗಲ್ ಸ್ಯಾನಿಟಿ, ಸೌಂಡ್ನೆಸ್ ಆಫ್ ಮೈಂಡ್ ಇರಬೇಕಾಗ್ತದೆ. ಸೊ ಇದು ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಯಾವುದೇ ಒಬ್ಬ ಪುರುಷ ಅಥವಾ ಮಹಿಳೆ ಈ ಮುಂಚೆ ಮದುವೆಯನ್ನ ಮಾಡ್ಕೊಂಡಿರಬಾರ್ದು.
ಈ ಮುಂಚೆ ಮದುವೆಯನ್ನ ಮಾಡ್ಕೊಂಡಿದ್ರೆ ಆ ಸಂದರ್ಭದಲ್ಲಿ ಕಾನೂನು ರೀತಿ ಡೈವೋರ್ಸ್ ಅನ್ನ ತಗೊಂಡಿರ್ಬೇಕಾಗ್ತದೆ, ವಿಚ್ಛೇದನವನ್ನ ಪಡ್ಕೊಂಡಿರ್ಬೇಕಾಗ್ತದೆ. ಎಷ್ಟೋ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಡೈವೋರ್ಸ್ ಅನ್ನ ಒಂದು ಅಗ್ರಿಮೆಂಟ್ ಪೇಪರ್ ನಲ್ಲಿ ಬರ್ಕೊಳ್ಳುವಂಥದ್ದು. ನೋಡಯ್ಯ, ನಾನು ನಿನ್ ಜೊತೆಗೆ ನಾನು ಇರೋದಿಲ್ಲ ನೋಡ್ರಿ, ನಮ್ಮ ಮಗಳು ನಿಮ್ ಜೊತೆಗೆ ಇರೋದಿಲ್ಲ ಇನ್ಮೇಲೆ, ನಮಗೂ ನಿಮ್ಗೂ ಸಂಬಂಧ ಇಲ್ಲ. ಏ ಒಂದು ಸ್ಟಾಂಪ್ ಪೇಪರ್ ತಾಂಬರಪ್ಪ, ₹100 ಸ್ಟಾಂಪ್ ಪೇಪರ್. ಆ ₹100 ಸ್ಟಾಂಪ್ ಪೇಪರ್ ಮೇಲೆ ಬರ್ದ್ಬಿಡೋದು, ಬರ್ದ್ಬಿಟ್ಟು ಇಬ್ರು ಹತ್ರನ ಸಿಗ್ನೇಚರ್ ಅನ್ನ ಹಾಕ್ಸ್ಬಿಡೋದು. ಹಾಕಿಸ್ಬಿಟ್ಟು ಆಯ್ತಪ್ಪ, ನಿನ್ ದಾರಿ ನಿನ್ಗೆ, ಈಕೆ ದಾರಿ ಈಕೆದು. ಸೊ ಆಯ್ತಾ, ಸೊ ಇನ್ ಮುಂದೆ ನಮಗೂ ನಿಮ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇರೋದಿಲ್ಲ. ಸೊ ನಿಮ್ಮಿಷ್ಟ, ನೀವು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಿ, ಇವರು ಈಕೆನೂ ಬೇರೆಯನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿ ತಾವು ಏನಾದ್ರೂ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದು, ಆ ಅಗ್ರಿಮೆಂಟ್ ಮುಖೇನ ನಾನು ಇನ್ನೊಂದು ವಿವಾಹ ಏನಾದ್ರೂ ಆಗ್ಬಿಟ್ರೆ ಅಂತ ಸಂದರ್ಭದಲ್ಲಿ ಆ ವಿವಾಹ ಏನಾಗ್ತದೆ, ಶೂನ್ಯ ವಿವಾಹ ಆಗ್ಬಿಡ್ತದೆ. ಅದಕ್ಕೆ ಯಾವುದೇ ತರ ಮಾನ್ಯ ಇರೋದಿಲ್ಲ. ಎಷ್ಟೋ ಸಲಿ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂತ ಒಂದು ಇನ್ಸ್ಟೆನ್ಸಸ್ಗಳು ಇದಾವೆ, ಒಂದು ಉದಾಹರಣೆಗಳು ಸಹ ನಾವು ನೋಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಡಿವೋರ್ಸ್ ಕೊಡ್ಸಿ ಸ್ವಾಮಿ ನಮ್ಗೆ ಅಂತ ಪೊಲೀಸ್ನವರು ಕೇಳಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ಸಹ ಒಂದು ತಿಳುವಳಿಕೆಯನ್ನ ಕೊಟ್ಟಿರ್ತಾರೆ, ನೋಡಿ ಡಿವೋರ್ಸ್ ಅನ್ನ ನಾವು ಕೊಡ್ಸಕ್ ಬರಲ್ಲ, ನೀವು ನ್ಯಾಯಾಲಯಕ್ಕೆ ಹೋಗಿ ಡಿವೋರ್ಸ್ ಅನ್ನ ತಗೊಳ್ಳಿ. ಹಾಗಾದ್ರೆ ಡಿವೋರ್ಸ್ ಅನ್ನ ತಗೋಬೇಕಾದ್ರೆ ಯಾವ್ದು ಸರ್ ಸರಿಯಾದಂತಹ ಒಂದು ಮಾರ್ಗ, ಯಾವ್ದು ಸರ್ ಒಂದು ಸರಿಯಾದ ರೀತಿಯಂತಹ ಕಾನೂನು ಮಾರ್ಗ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಡಿವೋರ್ಸ್ ಅನ್ನೋದು ಕೇವಲ ನ್ಯಾಯಾಲಯಗಳಲ್ಲಿ ಆದೇಶವನ್ನ ತಗೊಂಡಂತ ಸಂದರ್ಭದಲ್ಲಿ ನೀವು ಪಿಟಿಷನ್ ಅನ್ನ ಫೈಲ್ ಮಾಡಿ, ಆ ಪಿಟಿಷನ್ ಅನ್ನ ಆ ನ್ಯಾಯಾಲಯ ಆಲಿಸಿ ಕೊಟ್ಟಂತಹ ತೀರ್ಪು ಏನು ಡಿಕ್ರಿಯನ್ನ ಮಾಡ್ತದೆ, ಡೈವೋರ್ಸ್ ಡಿಕ್ರಿಯನ್ನ ಮಾಡುತ್ತೆ. ಇವ್ರಿಗೆ ಏನು ಇಂಥ ಒಂದು ವಿವಾಹ, ಇಂಥ ದಿವಸ ಒಂದು ವಿವಾಹ ನಡೆದಿರೋವಂಥದ್ದು, ಇಂಥ ಒಂದು ಚೌಲ್ಟ್ರಿಲಿ ನಡೆದಿರುವಂತ ವಿವಾಹವನ್ನ ನಾವು ರದ್ದುಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಆ ಡೇಟ್ ಅನ್ನ, ಆ ದಿನಾಂಕವನ್ನ, ನಿಮ್ಮ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅನ್ನ ನೋಡ್ಕೊಂಡು, ಸೊ ನಿಮ್ಮ ಇಬ್ಬರು ಮಧ್ಯದಲ್ಲಿ ಯಾವ್ದಾದ್ರು ಒಂದು ಸೆಟಲ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಆ ಸೆಟಲ್ಮೆಂಟ್ ಅನ್ನ ಅಂಗೀಕರಿಸಿ ನ್ಯಾಯಾಲಯ ಒಂದು ತೀರ್ಪನ್ನ ಕೊಡುವಂತದ್ದು ಇರುತ್ತಲ್ಲ, ಆ ತೀರ್ಪನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಅದು ಡೈವೋರ್ಸ್ ಆಗ್ತದೆ. ಅದನ್ನ ಹೊರತುಪಡಿಸಿ ಅಗ್ರಿಮೆಂಟ್ ನಲ್ಲಿ ಮಾಡ್ಕೊಳ್ಳುವಂಥದ್ದು ಅಥವಾ ಒಂದು ಅಫಿಡವಿಟ್ ಮಾಡಿ ಅದನ್ನ ನೋಟ್ರಿಗಳನ್ನ ಮಾಡಿಸುವಂಥದ್ದು, ಸೊ ಅದರಿಂದ ನಾವು ಡೈವೋರ್ಸ್ ಅನ್ನ ಪಡ್ಕೊಳ್ಳೋ ರೀತಿಲಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಕಾನೂನಿನಲ್ಲಿ ಒಂದು ಸ್ಪಷ್ಟವಾಗಿ ಒಂದು ನೀತಿ ಇದೆ. ಏನು ಸರ್ ಅದು ನೀತಿ ಅಂತಂದ್ರೆ, ಆ ನೀತಿಯ ಹೆಸರು ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತ. ಅಂದ್ರೆ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂದ್ರೆ ಏನು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ನೋಡಿ ಕಾನೂನದೇ ಆದಂತಹ ಒಂದು ಚೌಕಟ್ಟು, ಕಾನೂನಿನ ನಿಟ್ಟಿನಲ್ಲಿ ಆದಂತಹ ಒಂದು ನಿಯಮಗಳು, ಆ ನಿಯಮದ ಪ್ರಕಾರ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲಿಡ್ ಅಂತ ನಾನು ಹೇಳ್ತಾ ಇದ್ದೇನೆ. ಲೀಗಲ್ ರೈಟ್ಸ್, ಮಾರಲ್ ರೈಟ್ಸ್ ಅಂತ ಹೇಳ್ತಾ ಇದ್ದೆ. ನಿಮ್ಗೆ ರೈಟ್ ಅಲ್ಲಿ ಯಾವಾಗ ನನಗೆ ಲೀಗಲ್ ರೆಮಿಡಿ ಸಿಗುತ್ತೆ ಸರ್, ಯಾವುದೋ ಒಂದು ನಾನು ಒಂದು ಮನೆಯನ್ನ ಪರ್ಚೇಸ್ ಮಾಡ್ತೀನಿ, ಒಂದು ಅಗ್ರಿಮೆಂಟ್ ಅನ್ನ ಹಾಕೊಂತೀನಿ, ಅಗ್ರಿಮೆಂಟ್ ಹಾಕೊಂಡಿದ ತಕ್ಷಣ ನಾನು ಅದನ್ನ ರಿಜಿಸ್ಟರ್ ಮಾಡಿಸಲ್ಲ. ಸೊ ಒಂದು ರಿಜಿಸ್ಟ್ರೇಷನ್ ಫೀಸ್ ಅನ್ನ ನಾನು ಉಳಿಸ್ಬೇಕು. ಆಯ್ತ್ರಿ, ನೀವು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದೀರಾ, ಹಂಗಾರೆ ನನ್ಗೆ ಮನೆ ಬಿಟ್ಕೊಡಿ ಅಂತ ಕೇಳ್ತೇನೆ. ಆಯ್ತು ಬಿಟ್ಕೊಡ್ತೀನಿ, ಒಂದು ವಾರ ಬಿಟ್ಕೊಂಬ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ನಾನು ಒಂದು ವಾರ ಬಿಟ್ಕೊಂಡು ಹೋದ್ಮೇಲೆ ನೀನ್ ಯಾರು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ನಾನು ಹೋಗ್ಬಿಟ್ಟು, ನೋಡಿ ಇವನು ನನ್ನ ಕಡೆಯಿಂದ ಹಣವನ್ನ ತಗೊಂಡಿದ್ದ, ಸೊ ಈಗ ಹಣವನ್ನ ತಗೊಂಡು ಇವನು ನನ್ನ ಮನೆಯನ್ನ ಬಿಟ್ಕೊಡ್ತಾ ಇಲ್ಲ ಅಂತ ನಾನು ಕಾನೂನಿನ ಒಂದು ಮೊರೆ ಹೋದಂತ ಸಂದರ್ಭದಲ್ಲಿ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ನೋಡಿ ದ ಥಿಂಗ್ ದಟ್ ಯು ಹ್ಯಾವ್ ನಾಟ್ ಫಾಲೋಡ್ ದ ಡ್ಯೂ ಪ್ರೋಸೆಸ್ ಆಫ್ ಲಾ, ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದ ಲಾ. ನೀವು ಕಾನೂನನ್ನ ಸರಿಯಾಗಿ ತಿಳ್ಕೊಂಡಿಲ್ಲ, ಹಾಗಾಗಿ ವಿ ಕೆನಾಟ್ ಹೆಲ್ಪ್ ಯು. ಸರ್ ವಾಟ್ ಈಸ್ ದಟ್ ಲಾ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ಕಾನೂನು ಹೇಳುತ್ತೆ, ವೆನ್ ಎವರ್ ಯು ಆರ್ ಪರ್ಚೇಸಿಂಗ್ ಎ ಪ್ರಾಪರ್ಟಿ ಯು ನೀಡ್ ಟು ರಿಜಿಸ್ಟರ್ ದ ಪ್ರಾಪರ್ಟಿ ಬಿಫೋರ್ ದಿ ಜೂರಿಸ್ಡಿಕ್ಷನಲ್ ಸಬ್ ರಿಜಿಸ್ಟ್ರಾರ್ ಆಫೀಸ್. ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಏನೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಅದನ್ನ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ನಿಮ್ ಸಹಾಯಕ್ಕೆ ಬರ್ತಿದ್ದೆ. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು. The thing that you have not followed the due process, which is stipulated under the law. Hence,
ಐ ಆಮ್ ನಾಟ್ ಏಬಲ್ ಟು ಗಿವ್ ಅ ಲೀಗಲ್ ರೆಮಿಡಿ ಟು ಯು. ಲೀಗಲ್ ರೆಮಿಡಿ ಸಿಗೋಲ್ಲ. ಹಂಗೆ ದ ಡ್ಯೂ ಪ್ರೋಸೆಸ್ ಆಫ್ ಲಾ ವಿಚ್ ಸೇಸ್ ದಟ್ whenever you are marrying a person, there are some conditions to be fulfilled. If you follow that conditions, then and following that conditions and later on you get married to a person, and if that person if he leaves the other spouse in the lurch, ನಡು ನೀರಿನಲ್ಲಿ ಕೈಯನ್ನ ಬಿಟ್ಟಂತ ಸಂದರ್ಭದಲ್ಲಿ ಆಕೆಯನ್ನ ಮದ್ವೆ ಮಾಡ್ಕೊಂಡ್ಮೇಲೆ ನಿನ್ನಿಷ್ಟ ನೀನ್ ಏನಾದ್ರೂ ಮಾಡ್ಕೋ ಹೋಗು ಅಂತ, ನಾನು ನಿನ್ಗೆ ಊಟನೂ ಹಾಕೋದಿಲ್ಲ, ನಿನಗೆ ವಸತಿನೂ ಕೊಡೋದಿಲ್ಲ ಅನ್ನೋ ಸಂದರ್ಭದಲ್ಲಿ, ಆಕೆಯನ್ನ ಬಿಟ್ಟಂತ ಸಂದರ್ಭದಲ್ಲಿ, ಡೆಸರ್ಟ್ ಮಾಡಿದಂತ ಸಂದರ್ಭದಲ್ಲಿ, ದ ಕೋರ್ಟ್ ವಿಲ್ ಕಮ್ಸ್ ಇನ್ ಟು ದ ಏಡ್ ಆಫ್ ದಟ್ ಪರ್ಸನ್. ದ ಕೋರ್ಟ್ ವಿಲ್ ಹೆಲ್ಪ್ಸ್ ದಿ ವೈಫ್, ದ ಕೋರ್ಟ್ ವಿಲ್ ಹೆಲ್ಪ್ಸ್ ದಿ ವುಮನ್ ಹೂ ಇಸ್ ಇನ್ ದ ಮಿಡಲ್ ಆಫ್ ದಿ ಓಷನ್. ಅಂತ ಸಂದರ್ಭದಲ್ಲಿ ಕೋರ್ಟು ಬಂದು ಆಕೆಯ ಕೈಯನ್ನ ಹಿಡ್ಕೊಂಡು ಆಕೆಯನ್ನ ಎಂಪವರ್ ಮಾಡುತ್ತೆ. ಆಯ್ತು, ನಿನ್ನ ಗಂಡ ಬಿಟ್ಟಿದಾನ, ಮಧ್ಯದಲ್ಲಿ ನಿನ್ನ ಬಿಟ್ಟಿದಾನ, ಆ ಒಂದು ಜವಾಬ್ದಾರಿ ಇಲ್ವಾ ನಿನ್ನನ್ನು ನೋಡ್ಕೊಳ್ಳೋ ಅಂತದ್ದು, ಆಯ್ತು, ಅವನನ್ನ ನಾವು ಕೋರ್ಟ್ಗೆ ಕರೆಸಿ ಅವನು ನಿಮ್ಗೆ ಜೀವನಾಂಶವನ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ, ನಿಮ್ಗೆ ವಸತಿಯನ್ನ ಕಲ್ಪಿಸುವಂತ ವ್ಯವಸ್ಥೆ ಮಾಡ್ತೀವಿ, ಮಗು ಆಗಿದ್ಯಾ ಮಗುವಿನ ಯೋಗಕ್ಷೇಮವನ್ನ ನೋಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಸರಿ ಆಯ್ತು, ನೀವೇನಾದ್ರು ಮ್ಯಾರೇಜ್ ನ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಏನಾದ್ರು ತಮ್ಮ ಹತ್ರ ಇದೆಯಾ? ಸರ್ ಮ್ಯಾರೇಜ್ ರಿಜಿಸ್ಟರ್ ಮಾಡಿಲ್ಲ ಸರ್. ಆಯ್ತು, ನೀವು ನಿಮ್ಮ ಮದುವೆಯನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅನ್ನ ಮಾಡಿಸಿದಿರಿ? ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅನ್ನ ಮಾಡಿಸಿದ್ವಿ ಸರ್. ಹಾಗಾದ್ರೆ ಮ್ಯಾರೇಜ್ ಇನ್ವಿಟೇಷನ್ ಕಾರ್ಡ್ ಅನ್ನ ತಂದ್ಕೊಡ್ಬೇಕು. ನೋಡಿ, ಮದುವೆ ಮಾಡುವಂತ ಸಂದರ್ಭದಲ್ಲಿ ಇಬ್ಬರು ಹಾರವನ್ನ ಬದಲಾಯಿಸ್ಕೊಂಡಿದ್ದೀರಿ, ಅದರದ್ದೇನಾದ್ರೂ ಫೋಟೋ ಇದೆಯಾ ತಮ್ಮ ಹತ್ರ? ನೋಡಿ, ನೀವು ಮದುವೆಯನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಉಂಗುರವನ್ನ ಬದಲಾಯಿಸಿದ್ದೀರಿ, ಅದರದ್ದೇನಾದ್ರೂ ಫೋಟೋ ಇದೆಯಾ? ತಂದ್ಕೊಡಿ, ನಾವು ಅವ್ರನ್ನ ಕರೆಸ್ತೀವಿ ಮದುವೆ ಮಾಡ್ಕೊಂಡಿರೋದು. ನೋಡಿ, ಇಲ್ಲಿ ಮ್ಯಾರೇಜ್ ಇನ್ವಿಟೇಷನ್, ಉಂಗುರ ಬದಲಾಯಿಸುವಂಥದ್ದು, ಹಾರಗಳನ್ನ ಬದಲಾಯಿಸುವಂಥದ್ದು, ಅಥವಾ ಆ ಬೆಂಕಿಯ ಸುತ್ತ ಆ ಸಪ್ತಪದಿಯನ್ನು ತುಳಿತಾ ಇರುವಂತ ಸಂದರ್ಭದಲ್ಲಿ ಮದುವೆ ಆಯ್ತಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಹೌದು ಮದುವೆ ಆಯ್ತು. ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ಏನು ಆ ಒಂದು ಧರ್ಮದ ಅನುಸಾರ ಆ ಧರ್ಮದ ಆಚರಣೆಗಳನ್ನ ಮದುವೆ ಸಂದರ್ಭದಲ್ಲಿ, ಮದುವೆ ಮಾಡೋ ಸಂದರ್ಭದಲ್ಲಿ ಮಾಡಿದ್ರೆ ಅದು ಮದುವೆ ಆಯ್ತು. ಅದನ್ನು ನಾವೇನಂತ ಕರಿತೀವಿ? ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ, ಕಂಪ್ಲೀಷನ್ ಆಫ್ ಮ್ಯಾರೇಜ್ ಅಂತ. ಯಾವ ಸಂದರ್ಭದಲ್ಲಿ ಕಂಪ್ಲೀಷನ್ ಆಫ್ ಮ್ಯಾರೇಜ್ ಆಗುತ್ತೆ? ಮಾಂಗಲ್ಯ ಧಾರಣ, ಕನ್ಯಾದಾನ. ನೋಡಿ, ಮಾಂಗಲ್ಯ ಧಾರಣ, ಕನ್ಯಾದಾನವನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ಏನಾಗುತ್ತೆ? ಕಸ್ಟಮರಿ ಪ್ರಾಕ್ಟೀಸ್ ಆಗಿರ್ತದೆ. ನಾವು ಧರ್ಮದ ಆಚರಣೆಗಳನ್ನ ಮಾಡ್ಕೊಂಡ್ ಬಂದಿರ್ತೀವಿ, ನಮ್ಮ ಧರ್ಮದಲ್ಲಿ, ನಮ್ಮ ಜಾತಿಯಲ್ಲಿ ಈ ತರ ಒಂದು ಆಚರಣೆಗಳನ್ನ ಮಾಡ್ತೀವಿ. ಮದುವೆ ಮಾಡ್ಬೇಕಾದ್ರೆ ಏನು ಮುಹೂರ್ತವನ್ನ ಇಡುವಂಥದ್ದು, ದಾರೆಯನ್ನ ಉಯ್ಯುವಂಥದ್ದು. ನೋಡಿ, ದಾರೆಯನ್ನ ಉಯ್ಯುವಂಥದ್ದು, ಇಬ್ರು ಕೈಯನ್ನ ಇಡಿಸಿ ಮಧ್ಯದಲ್ಲಿ ಒಂದು ತೆಂಗಿನಕಾಯಿಯನ್ನ ಇಟ್ಟು ಅದ್ರ ಮೇಲೆ ಕಾಸನ್ನ ಹಾಕಿ ಅದ್ರ ಮೇಲೆ ಹಾಲನ್ನ ಸುರಿದು ಅನ್ನ ಸಂದರ್ಭದಲ್ಲಿ ದಾರೆ ಆಯ್ತು. ಬೆಂಕಿಯನ್ನ ಹಾಕಿ ಸಪ್ತಪದಿಯನ್ನ ತುಳಿಯುವಂಥದ್ದು, ಅವನ ಒಂದು ಪಂಚೆ ಒಂದು ಏನು ಶಲ್ಯವನ್ನ ಮತ್ತು ಆಕೆಯ ಒಂದು ಸೆರಗನ್ನ ಇಟ್ಕೊಂಡು ಆ ಸೆರಗನ್ನ ಗಂಟನ್ನ ಹಾಕಿ ಆ ಆ ವ್ಯಕ್ತಿಗಳನ್ನ ಆ ಬೆಂಕಿಯ ಸುತ್ತಿಸುವಂಥದ್ದು, 7 ಬಾರಿ ಸುತ್ತಿಸುವಂಥದ್ದು. ರಿಂಗ್ ಅನ್ನ ಹಾಕುವಂಥದ್ದು, ರಿಸೆಪ್ಷನ್, ಮದುವೆ ಮಾಡ್ಕೊಳ್ಳೋಕ್ಕಿಂತ ಹಿಂದಿನ ದಿನ ಅಥವಾ ಅದೇ ದಿನ ರಿಸೆಪ್ಷನ್ ಅನ್ನ ಕಂಡಕ್ಟ್ ಮಾಡಿ ಏನು ರಿಂಗ್ ಅನ್ನ ತೊಡಿಸುವಂಥದ್ದು. ಸೊ ಇಲ್ಲಿ ಕಸ್ಟಮರಿ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡಿದ್ದು, ಆ ಕಸ್ಟಮರಿ ಪ್ರಾಕ್ಟೀಸಸ್ ಅನ್ನ ಅನುಸಾರವಾಗಿ ವಿವಾಹ ಆಗಿದ್ದಂತ ಸಂದರ್ಭದಲ್ಲಿ ಅದು ವ್ಯಾಲಿಡ್ ಮ್ಯಾರೇಜ್ ಅಂತ ಅನ್ಸ್ಕೊಳ್ಳುತ್ತೆ. ತದನಂತರ ಆ ವ್ಯಕ್ತಿಯ ಜೊತೆ ಏನು ದೈಹಿಕವಾಗಿ ಸಂಪರ್ಕವನ್ನ ಬೆಳೆಸುವಂಥದ್ದು. ಸರ್ ಮದುವೆ ಮಾಡ್ಕೊಂಡಿದ್ದೀವಿ ಆದ್ರೆ ದೈಹಿಕ ಸಂಪರ್ಕನೇ ಆಗಿಲ್ಲ, ಇದುವರೆಗೂ ಆಗಿಲ್ಲ ಸರ್, ಹಾಗಾದ್ರೆ ನಮ್ದು ಮದುವೆನ ಕ್ಯಾನ್ಸಲ್ ಮಾಡ್ಬೋದಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಹೌದು ಕ್ಯಾನ್ಸಲ್ ಅನ್ನ ಮಾಡ್ಬೋದು. ಯಾಕೆ ಸರ್ ಅಂತಂದ್ರೆ, ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ, ಮ್ಯಾರೇಜ್ ಅಂತ ಬಂದಂತ ಸಂದರ್ಭದಲ್ಲಿ ಅಥವಾ ಫ್ಯಾಮಿಲಿ ಅಂತ ಬಂದಂತ ಸಂದರ್ಭದಲ್ಲಿ ಈ ಎರಡು ಏನಿದೆಯಲ್ಲ, ಈ ಫ್ಯಾಮಿಲಿ ಮತ್ತು ಮ್ಯಾರೇಜ್ ಇದೆಯಲ್ಲ, ದಿಸ್
ಏನು ಕಾನ್ಸೆಪ್ಟ್ ಈಸ್ ಅ ಸಿಸ್ಟಮ್, ಸೋಷಿಯಲ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಫ್ಯಾಮಿಲಿ ಈಸ್ ಎ ಸೋಷಿಯಲ್ ಸಿಸ್ಟಮ್, ಮ್ಯಾರೇಜ್ ಈಸ್ ಎ ಸೋಷಿಯಲ್ ಸಿಸ್ಟಮ್. ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಸಾಮಾಜಿಕ ಒಂದು ಏನು ಆ ಒಂದು ವ್ಯವಸ್ಥೆ ಅದು. ಮ್ಯಾರೇಜ್ ಅನ್ನೋದು ಸಾಮಾಜಿಕ ಒಂದು ವ್ಯವಸ್ಥೆ. ಒಂದು ಪುರುಷ ಮತ್ತು ಒಂದು ಮಹಿಳೆ ಇರಬೇಕಾದಂತ ಸಂದರ್ಭದಲ್ಲಿ ಅವರು ಈ ರೀತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೌದು ಅವ್ರಿಗೆ ಒಂದು ಸೋಷಿಯಲ್ ರೆಕಗ್ನಿಷನ್ ಅನ್ನ ಕೊಡುವಂಥದ್ದು, ಲೀಗಲ್ ರೆಕಗ್ನಿಷನ್ ಅನ್ನ ಕೊಡುವಂಥದ್ದು ನಾವು ನೋಡ್ತೀವಿ. ನೋಡಿ, ಸೋಷಿಯಲ್ ರೆಕಗ್ನಿಷನ್ ಕೊಡುವಂಥದ್ದು. ಸೊ ಮ್ಯಾರೇಜ್ ಇಸ್ ಅನ್ ಇನ್ಸ್ಟಿಟ್ಯೂಷನ್, ಒಂದು ವ್ಯವಸ್ಥೆ ಅದು. ಸೊ ಆ ವ್ಯವಸ್ಥೆಯಲ್ಲಿ ಇಬ್ಬರು ಪಕ್ಷಗಾರರು ಏನಿರ್ತಾರೆ, ಗಂಡ ಅಥವಾ ಹೆಂಡತಿ ಏನಿರ್ತಾರೆ, ಕೇವಲ ಹೆಂಡತಿಗೆ ಮಾತ್ರ ಎಲ್ಲ ರೈಟ್ಸ್ ಇರ್ತದ ಸರ್? ಸರ್, ಹೆಂಡತಿ ಬಿಟ್ಟೋಗ್ಬಿಡ್ತಾಳೆ ಗಂಡನ್ನ, ಯಾವುದೇ ತರ ಕಾರಣ ಇರೋದಿಲ್ಲ, ಸಕಾರಣ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಗಂಡ ನೋಡು ನನ್ನನ್ನು ಮದ್ವೆ ಮಾಡ್ಕೊಂಡಿದ್ದಾನೆ, ನನ್ನನ್ನು ಮದ್ವೆ ಮಾಡ್ಕೊಂಡು ಈ ತರ ಬಿಟ್ಟು ಹೋಗುವಂತ ಸರಿನಾ ಅಂತ ಹೇಳಿ ವಕೀಲರಂತ ಬಂದಂತ ಸಂದರ್ಭದಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ನೋಡು, ನೀನ್ ಮದ್ವೆಯನ್ನ ಮಾಡ್ಕೊಂಡಿದ್ದು ನಿನ್ಗೆ ಒಂದು ಬಾಧ್ಯತೆ ಇರ್ತದೆ, ಏನು ಅಂತಂದ್ರೆ ಜೀವನವನ್ನ ಮಾಡ್ಬೇಕು ಈ ವ್ಯಕ್ತಿಗೆ ಜೊತೆಗೆ. ಆ ವ್ಯಕ್ತಿ ಜೊತೆಗೆ ಜೀವನವನ್ನ ಮಾಡ್ದಲೆ ನೀನು ವಿನಾಕಾರಣ ಯಾವುದೇ ಒಂದು ಸಕಾರಣ ಇಲ್ದಲೆ ಬಿಟ್ಟು ಹೋದಂತ ಸಂದರ್ಭದಲ್ಲಿ ಅವನ ಜೊತೆ ಬಂದು ಜೀವನವನ್ನ ಮಾಡು ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋದಂತ ಸಂದರ್ಭದಲ್ಲಿ ನ್ಯಾಯಾಲಯ ಆ ಒಂದು ಹಕ್ಕನ್ನ ಅವನು ಏನು ಕಾಯ್ದಿರಿಸುತ್ತೆ, ಆ ಹಕ್ಕನ್ನ ಕೊಡ್ತದೆ. ಅದನ್ನ ಯಾವ ಹಕ್ಕು ಅಂತ ಕರಿತೀವಿ ಅಂತ ಕೇಳಿದ್ರೆ ಅದನ್ನ ನಾವು ಕಾಂಜುಗಲ್ ರೈಟ್ಸ್ ಅಂತ ನಾವು ಕರಿತೀವಿ. ಕಾಂಜುಗಲ್ ರೈಟ್ಸ್. ಸೊ ಸೆಕ್ಷನ್ 9 ಅಡಿಯಲ್ಲಿ ಅದನ್ನ ಹಾಕ್ತಾರೆ. ಪ್ರಾವಿಷನ್ ಅಷ್ಟ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಡೈವೋರ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಡೈವೋರ್ಸ್ ನಲ್ಲಿ ಸರ್ ಎಲ್ಲಾ ಸಂದರ್ಭದಲ್ಲೂ ಡೈವೋರ್ಸ್ ತಗೊಬೋದಾ ಸರ್ ಅಂತ ನನ್ನ ಪ್ರಶ್ನೆಯನ್ನ ಹೇಳ್ತಾರ ಅಂತ ಒಂದು ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಡೈವೋರ್ಸ್ ಅನ್ನ ಕೊಡ್ಬೋದಾ? ಹಾಗಾದ್ರೆ ಡೈವೋರ್ಸ್ಗೆ ಗ್ರೌಂಡ್ಸ್ ಗಳು ಯಾವ್ದು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಎಲ್ಲಾ ಸಂದರ್ಭದಲ್ಲೂ ಡೈವೋರ್ಸ್ ಅನ್ನ ತಗೊಳ್ಳಿಕ್ ಬರೋದಿಲ್ಲ. ಪೋಸ್ಚರ್ ಸರಿ ಇಲ್ಲ, ಗಂಡ ಗೊರ್ಕೆಯನ್ನ ಹೊಡಿತಾನೆ, ಅವನಿಗೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಲ್ಲ, ಸೊ ಈ ರೀತಿಯಾದಂತ ಕಾರಣಗಳಿಂದ ನನ್ಗೆ ಡಿವೋರ್ಸ್ ಕೊಡ್ಸಿ ಸರ್ ಅಂತಂದ್ರೆ ಅದರಲ್ಲಿ ಕಾನೂನಲ್ಲಿ ಅದರಲ್ಲಿ ಡಿವೋರ್ಸ್ ಅನ್ನ ಕೊಡ್ಲಿಕ್ಕೆ ಬರಲ್ಲ. ಯಾಕೆ ಸರ್ ಅಂತಂದ್ರೆ ಕಾನೂನಿನಲ್ಲಿ ಸ್ಪಷ್ಟವಾಗಿ ಏನಂತ ತಿಳಿಸಿರುತ್ತೆ ಅಂತಂದ್ರೆ ನೀವು ಡಿವೋರ್ಸ್ ಅನ್ನ ತಗೋಬೇಕಾದ್ರೆ ಕೆಲವೊಂದು ಕಾರಣಗಳು ಇರ್ಬೇಕು. ಯಾವ್ದೆಲ್ಲ ಸರ್ ಆ ಕಾರಣಗಳಂತಂದ್ರೆ ಮೊದಲನೇದಾಗಿ ಆ ವ್ಯಕ್ತಿಗೆ ಈ ಮುಂಚೆ ಮದ್ವೆಯನ್ನ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಯಾವುದೇ ಒಂದು ಪರಪುರುಷ ಅಥವಾ ಬೇರೆ ಒಂದು ಮಹಿಳೆ ಜೊತೆ ಒಂದು ಸಂಬಂಧವನ್ನ ಬೆಳೆಸಿದ್ದಂತ ಸಂದರ್ಭದಲ್ಲಿ, ಯಾವುದೇ ರೀತಿಯಾದ ಒಂದು ಅನೈತಿಕ ಸಂಬಂಧ ಇದ್ದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ಡೈವೋರ್ಸ್ ಅನ್ನ ಕೊಡ್ಬೋದು. ಆ ವ್ಯಕ್ತಿ ಆ ಪುರುಷ ಏನಾದ್ರು ತನಗೆ ಈ ಧರ್ಮನೇ ಬೇಡ ಅಂತ ಹೇಳಿ ಬಿಟ್ಟೋದಂತ ಸಂದರ್ಭದಲ್ಲಿ, ನನಗೆ ಈ ಸಂಸಾರನೂ ಬೇಡ ಏನು ಬೇಡ ಅಂತ ಹೇಳಿ ಕಣ್ಮರೆ ಆಗಿ 7 ವರ್ಷ ಆಯ್ತು ಅನ್ನೋ ಸಂದರ್ಭದಲ್ಲಿ ನೋಡಿ, ಈಕೆ ಗರ್ಭವತಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಥವಾ ಈತ ನಪುಂಸಕನಾಗಿದ್ದಾನೆ, ಇವನ ಜೊತೆ ಜೀವನವನ್ನ ಮಾಡ್ಲಿಕ್ಕಾಗಲ್ಲ, ಪ್ರೊಕ್ರಿಯೇಷನ್ ಆಗಲ್ಲ, ಸಂತಾನ ಆಗೋದಿಲ್ಲ ನೋಡಿ, ಆ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನ ತಗೊಬೋದಾ ಅಂತ ಕೇಳಿದ್ರೆ ಹೌದು, ಆ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನ ತಗೊಬಹುದು. ಇದನ್ನ ಕಾನೂನು ತಿಳಿಸ್ಕೊಡುತ್ತೆ. ನೀವು ಎಲ್ಲಾ ಸಂದರ್ಭದಲ್ಲೂ ಡಿವೋರ್ಸ್ ನ ತಗೊಳಕ್ಕಾಗಲ್ಲ. ನೋಡಿ, ನನ್ಗೆ ಯಾರೋ ಊಟಕ್ಕೆ ಕರೆದಿದ್ರು, ನಾನು ಊಟಕ್ಕೆ ಹೋಗ್ಲಿಲ್ಲ, ಅವ್ರ ಮನೆಗೆ ಊಟಕ್ಕೆ ಹೋಗ್ಲಿಲ್ಲ, ಹಾಗಂತ ನನ್ ಮೇಲೆ ಅವ್ರು ಕೇಸ್ ಹಾಕ್ಬೋದ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಅದು ಅವ್ರ ಮೇಲೆ ನಾವು ಕೇಸನ್ನ ಹಾಕ್ಲಿಕ್ಕೆ ಆಗಲ್ಲ. ಊಟಕ್ಕೆ ಬರ್ಲಿಲ್ಲ ಹಂಗಾಗಿ ಊಟ ವೇಸ್ಟ್ ಆಯ್ತು ಅಂತ ನಾನು ಅವ್ರ ಮೇಲೆ ಕೇಸ್ ಹಾಕಕ್ಕಾಗತ್ತಾ ಅಂತಂದ್ರೆ ಹೇಗ ಕೇಸ್ ಹಾಕಕ್ ಬರಲ್ಲ. ಯಾವ ಸಂದರ್ಭದಲ್ಲಿ ಕೇಸ್ ಹಾಕ್ಬೋದು ಸರ್ ಅಂತಂದ್ರೆ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ಒಂದು ಲೀಗಲ್ ರಿಲೇಶನ್ಶಿಪ್ ಇರಬೇಕು. ನಿಮ್ಮ ಮತ್ತು ಅವರ ನಡುವೆ ಒಂದು ಕಾನೂನಾತ್ಮಕ ಒಂದು ಸಂಬಂಧ ಏರ್ಪಟ್ಟಿದ್ದು, ಅಲ್ಲಿ ಹಕ್ಕುಗಳು ಬಂದು ಆ ಹಕ್ಕುಗಳ ಚ್ಯುತಿಯಾಗಿದ್ದು ಅಥವಾ ಅಲ್ಲಿ ಒಂದು ಬಾಧ್ಯತೆ ಬಂದು ಡ್ಯೂಟಿ ಬಂದು ಅಲ್ಲಿ ಆ ಬ್ರೀಚ್ ಆಫ್ ಡ್ಯೂಟಿ ಆದಂತ ಸಂದರ್ಭದಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಆದಂತ ಸಂದರ್ಭದಲ್ಲಿ ನೀವು ರಿಜಿಸ್ಟರ್ ಪ್ರಾಪರ್ಟಿಯನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಕಾನೂನು ರೀತಿಯಲ್ಲಿ. ಕಾನೂನು ಹೇಳ್ತು, ಡ್ಯೂ ಪ್ರೊಸೀಜರ್ ಹೇಳ್ತು,
So this is the procedure. So whenever you are purchasing the property, you need to purchase the property with a registered instrument. ನೋಡಿ, ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಪ್ರಕಾರ ಒಂದು ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನ ರಿಜಿಸ್ಟರ್ ಮಾಡ್ಕೊಂಡಾಗ ಒಂದ್ ವೇಳೆ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಲಾ ವಿಲ್ ಹೆಲ್ಪ್ಸ್ ಯು. ಸೊ ಅದನ್ನ ನೀನ್ ಮಾಡ್ಕೊಳ್ಳೇಬೇಕು. ಅವಾಗ ನಿನ್ಗೆ ಓನರ್ಶಿಪ್ ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಥವಾ ನಿನ್ನ ಹೆಸರಿಗೆ ಖಾತಾವನ್ನ ಮಾಡ್ಕೊಡುವಂತದ್ದು ಸರ್ಕಾರ ವ್ಯವಸ್ಥೆ ಮಾಡುತ್ತೆ. ಇದು ಡ್ಯೂ ಪ್ರೊಸೀಜರ್ ಅನ್ನ ಹೇಳುತ್ತೆ. ಹಾಗೆ ವಿವಾಹ ಸಂಬಂಧಗಳಲ್ಲೂ ಸಹ ನೀನು ಇದೇ ರೀತಿಯಲ್ಲಿ ವಿವಾಹವನ್ನ ಮಾಡ್ಕೋಬೇಕು. ಡೈವೋರ್ಸ್ ಅನ್ನ ತಗೋಬೇಕಂತ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲೂ ನೀನ್ ಡಿವೋರ್ಸ್ ಅನ್ನ ತಗೊಳಕ್ಕಾಗಲ್ಲ. ಈ ಎಲ್ಲಾ ಕಾರಣಗಳಿರ್ಬೇಕು. ಅವನು ನಿನ್ನ ತುಂಬಾ ಏನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾನ, ಆ ಸಂದರ್ಭದಲ್ಲಿ ನೀನ್ ಡಿವೋರ್ಸ್ ಅನ್ನ ತಗೋಬಹುದು. ಆ ಸಂದರ್ಭದಲ್ಲಿ ನಿನಗೆ ರಕ್ಷಣೆಯನ್ನ ಕಾನೂನು ಕೊಡುತ್ತೆ. ನೀನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟು 498A ಕೇಸನ್ನ ಆ ವ್ಯಕ್ತಿಯ ಮೇಲೆ ಏನು ಹಾಕ್ಬಹುದು. ಅಥವಾ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಪ್ರಕರಣ, ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನ ಇನ್ಸ್ಟಿಟ್ಯೂಟ್ ಅನ್ನ ಮಾಡಿ ಒಂದು ಕಾಂಪನ್ಸೇಷನ್ ಅನ್ನ ಕೇಳಬಹುದು. ನಿನಗೆ ಮಾನಸಿಕ ಹಾಗೂ ದೈಹಿಕವಾಗಿ ಹಿಂಸೆಯನ್ನ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನು ನೀನು ಕಾನೂನು ರೀತಿಯಲ್ಲಿ ಏನು ನಿಟ್ಟಿನಲ್ಲಿ ಪರಿಹಾರವನ್ನ ಪಡ್ಕೊಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಡೈವೋರ್ಸ್ ಮ್ಯಾರೇಜ್ ಅನ್ನೋದು ಆಯ್ತು. ಸೊ ಕಂಡೀಷನ್ಸ್ ಫಾರ್ ವ್ಯಾಲಿಡ್ ಮ್ಯಾರೇಜ್ ಏನು ಕಾನೂನು ರೀತಿಯಲ್ಲಿ ಯಾವ್ಯಾವೆಲ್ಲ ಕಂಡೀಷನ್ಸ್ ಇರಬೇಕು ಅಂತ ಹೇಳುತ್ತೆ. ಆ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಿದಾಗ ಮಾತ್ರ ಅದು ವ್ಯಾಲಿಡ್ ಮ್ಯಾರೇಜ್ ಆಗುತ್ತೆ. ಆ ವ್ಯಾಲಿಡ್ ಮ್ಯಾರೇಜ್ ಅಲ್ಲಿದ್ದು ನನ್ನ ಕೈಲಿ ಆ ವ್ಯಕ್ತಿ ಜೊತೆ ಇರ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ, ಯಾವುದೋ ಒಂದು ಸಂದರ್ಭ, ಟೆಂಪರ್ಮೆಂಟಲ್ ಇಶ್ಯೂಸ್ ಅಂತ ನಾವು ಕರಿತೀವಿ, ಅದನ್ನ ಆಗ್ತಾ ಇಲ್ಲ. ಮೇಡಮ್ ಹೇಳ್ತಾ ಇದ್ರು ಗಾನ್ ಕೇಸ್ ಅಂತ ಹೇಳಿ. ಆ ಸಂದರ್ಭದಲ್ಲಿ ಇರಿಟ್ರವಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂತ ಹೇಳಿ, ಆ ಇರಿಟ್ರಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅನ್ನೋ ಕಾರಣನ ಕೊಟ್ಟಿ ಏನು ಕೋರ್ಟ್ಗೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಅಂತ ಸಂದರ್ಭದಲ್ಲಿ ನಾವು ಡೈವೋರ್ಸ್ ಅನ್ನ ತಗೋಬಹುದು. ಎಲ್ಲಾ ಸಂದರ್ಭದಲ್ಲೂ ಕೋರ್ಟು ನಾವು ಹೋಗಿ ಅಪ್ಲಿಕೇಶನ್ ಹಾಕ್ತಿದ್ದಾಗೆ ನಮ್ಗೆ ಡಿವೋರ್ಸ್ ಅನ್ನ ಕೊಟ್ಬಿಡುತ್ತಾ ಅಂದ್ರೆ, ನ್ಯಾಯಾಲಯ ಯಾವಾಗ್ಲೂ ಸಹ ಈ ಒಂದು ಇನ್ಸ್ಟಿಟ್ಯೂಷನ್, ಈ ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್, ಈ ಸಾಮಾಜಿಕ ವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ನೋಡ್ತಾ ಇದ್ದು, ನೀವು ಹೋಗಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ಡೈವೋರ್ಸ್ ಅನ್ನ ಕೊಡೋದಿಲ್ಲ. ಸೊ ದ ಕೋರ್ಟ್ ಗಿವ್ಸ್ ಯುವರ್ ಟೈಮ್, ಒಂದು ಕೂಲಿಂಗ್ ಪೀರಿಯಡ್ ಅನ್ನ ಕೊಡುತ್ತೆ. ನೀವಿಬ್ರು ಅರ್ಥ ಮಾಡ್ಕೊಂಡು ಮತ್ತೆ ಏನಾದ್ರೂ ಒಂದ್ ಮಾಡ್ಕೊಂಡು ಆಗ್ತೀರಾ ಅನ್ನೋದನ್ನ ಕೋರ್ಟು ಟೆಸ್ಟ್ ಮಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಏಕ್ದಮ್ ನಮ್ಗೆ ಡೈವೋರ್ಸ್ ಸಹ ಸಿಗೋದಿಲ್ಲ. ಸೊ ಡೈವೋರ್ಸ್ ಅನ್ನ ತಗೋಬೇಕಾದ್ರೆ ನಾವು ಡ್ಯೂ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಕೋರ್ಟಿನ ಮುಖಾಂತರನೇ ನಾವು ಡಿವೋರ್ಸ್ ಅನ್ನ ತಗೊಂಡಾಗ ಅದು ವ್ಯಾಲಿಡ್ ಡಿವೋರ್ಸ್ ಆಗುತ್ತೆ. ಅಗ್ರಿಮೆಂಟ್ ಅಲ್ಲಿ ಬರ್ಕೊಂಡ್ಬಿಟ್ರೆ, ಅದು ಯಾವ್ದೋ ಒಂದು ಅಫಿಡವಿಟ್ ಹಾಕ್ಬಿಟ್ಟು ನಾವು ಒಂದು ನೋಟ್ರಿಯನ್ನ ಮಾಡಿಸ್ಕೊಂಡ್ಬಿಟ್ರೆ, ಯಾವ್ದೋ ಒಂದು ಖಾಲಿ ಪತ್ರ, ಒಂದು ಖಾಲಿ ಪೇಪರ್ ಮೇಲೆ ಬರ್ಸ್ಕೊಂಡ್ಬಿಟ್ರೆ, ಅಂತ ಸಂದರ್ಭದಲ್ಲಿ ಅದು ವ್ಯಾಲಿಡ್ ಆಗಲ್ಲ. ಒಂದ್ ವೇಳೆ ಆ ರೀತಿ ಒಂದು ಪತ್ರದಲ್ಲಿ ಸೈನ್ ಅನ್ನ ಹಾಕ್ಸ್ಕೊಂಡು ಇಬ್ರು ಪಕ್ಷಗಾರರ ಹತ್ರ ಆ ಸಿಗ್ನೇಚರ್ ಅನ್ನ, ಗಂಡ ಹೆಂಡತಿ ಅಂತ ಸಿಗ್ನೇಚರ್ ಹಾಕ್ಸ್ಕೊಂಡು ತದನಂತರ ಇನ್ನೊಂದು ಮದುವೆಯನ್ನ ಮಾಡ್ಕೊಂಡ್ಬಿಟ್ರೆ, ಯಾವುದೇ ತರ ಕೋರ್ಟ್ ಇರೋ ಡಿಗ್ರಿ ಇಲ್ದಲೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದು ಅಪರಾಧ ಆಗುತ್ತೆ. ಆ ಅಪರಾಧಕ್ಕೆ ಶಿಕ್ಷೆಯೂ ಸಹ ಇದೆ. ಅದನ್ನ ಬೈಗಮಿ ಅಂತ ನಾವು ಕರಿತೀವಿ. ಆ ಬೈಗಮಿಯಲ್ಲಿ ನಮ್ಗೆ ಶಿಕ್ಷೆಯನ್ನ ನ್ಯಾಯಾಲಯ ವಿಧಿಸುತ್ತೆ. ಅದಕ್ಕೆ ನಾವು ಸಿದ್ಧರಾಗಿರ್ಬೇಕು. ಸೊ ಈ ನಿಟ್ಟಿನಲ್ಲಿ ಮ್ಯಾರೇಜ್ ಅನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ವ್ಯಾಲಿಡ್ ಮ್ಯಾರೇಜ್ ಆಗಿರ್ಬೇಕು. ಮ್ಯಾರೇಜ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕಂಡೀಷನ್ಸ್ ಆಫ್ ಮ್ಯಾರೇಜ್ ಅನ್ನ ನೋಡ್ಕೋಬೇಕಾಗ್ತದೆ. ಆ ವ್ಯಾಲಿಡ್ ಮ್ಯಾರೇಜ್ ಅನ್ನ ಆದ ನಂತರ ಸರಿಯಾಗಿ ಬಾಳ್ವೆಯನ್ನ ಮಾಡಬೇಕು. ಇಬ್ಬರು ಪಕ್ಷಗಾರರು ತಮ್ಮ ರೈಟ್ಸ್ ಅನ್ನ ಮತ್ತು ಡ್ಯೂಟೀಸ್ ಅನ್ನ ಅರ್ಥ ಮಾಡ್ಕೋಬೇಕು. ಡ್ಯೂಟೀಸ್ ಟುವರ್ಡ್ಸ್ ದ ಮ್ಯಾರೇಜ್, ಏನು ರೈಟ್ಸ್ ಇನ್ ದ ಮ್ಯಾರೇಜ್, ಅದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ತದನಂತರ ಟೆಂಪರ್ಮೆಂಟಲ್ ಇಶ್ಯೂಸ್ ಇತ್ತು, ಬೇರೆ ಏನೋ ಒಂದು ಬಿಹೇವಿಯರಲ್ ಡಿಫರೆನ್ಸಸ್ ಇತ್ತು, ಅಂತ ಸಂದರ್ಭದಲ್ಲಿ ಕೌನ್ಸಿಲರ್ಸ್ ಕಡೆಯಿಂದ ಹೋಗಿ ಅಲ್ಲಿ ಏನು ಮಾನಸಿಕ ವೈದ್ಯರು ಅಥವಾ ಮನೋವೈದ್ಯರ ಕಡೆಯಿಂದ ಹೋಗಿ ಕೌನ್ಸಿಲಿಂಗ್ ಅನ್ನ ತಗೊಂಡು ಅಲ್ಲಿ ಏನಾದ್ರು ರೆಕ್ಟಿಫೈ ಮಾಡ್ಕೊಳಕ್ಕಾಗತ್ತಾ ಅಂತ ಹೇಳಿ ಅಲ್ಲಿ ಚೆಕ್ ಅನ್ನ ಮಾಡ್ಕೊಬೇಕಾಗ್ತದೆ. ತದನಂತರ ಡೈವೋರ್ಸ್ ಅನ್ನ ತಗೋಬೇಕು. ಡೈವೋರ್ಸ್ ಅನ್ನ ಯಾವ ಸಂದರ್ಭದಲ್ಲಿ ತಗೋಬೇಕು ಅಂತಂದ್ರೆ, ಸೊ ನಾನು ಹೇಳ್ದಂಗೆ ಆ ವ್ಯಕ್ತಿ ಏನು ಇನ್ನೊಂದು ಮದುವೆಯನ್ನ ಮಾಡ್ಕೊಂಡಿರೋಂಥದ್ದು, ಇನ್ನೊಂದು ಸಂಪರ್ಕವನ್ನ ಬೆಳೆಸಿರೋಂಥದ್ದು, ಅಥವಾ ಅವನು ಕಂಪ್ಲೀಟ್ ಆಗಿ ಏನು ಏನು ತ್ಯಜಿಸಿರೋಂಥದ್ದು, ನನಗೆ ಈ ಸಂಸಾರನೇ ಬೇಡ ಅಂತ ಸನ್ಯಾಸಿ ಆಗಕ್ಕೆ ಹೊರಟಿರುವಂತ ಸಂದರ್ಭದಲ್ಲಿ, ಅಥವಾ ಪರಪುರುಷನೊಂದಿಗೆ ಒಂದು
ಆ ಏನು ಅವಿವಾಹಿತರ ಒಂದು ಸಂಬಂಧವನ್ನ ಇಟ್ಕೊಂಡಿರೋಂಥದ್ದು, ಅಥವಾ ತೀರಾ ಕಿರುಕುಳವನ್ನ ಅನುಭವಿಸ್ತಾ ಇರೋಂಥ ಸಂದರ್ಭ, ಅದ್ರ ಕಿರುಕುಳ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಸಂದರ್ಭ. ಸೊ ಈ ರೀತಿಯಲ್ಲಿ ಕಾನೂನಲ್ಲಿ ಆ, ಈ ಈ ಗ್ರೌಂಡ್ಸ್ ಗಳ ಆಧಾರದ ಮೇಲೆ ಡೈವರ್ಸ್ ಅನ್ನ ತಗೋಬೇಕು. ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಡೈವರ್ಸ್ ಅನ್ನ, ನನ್ಗೆ ಇಂಗ್ಲಿಷ್, ನನ್ನ ಗಂಡ ಇಂಗ್ಲಿಷ್ ಮಾತಾಡಕ್ ಬರಲ್ಲ, ಅಥವಾ ನನ್ನ ಅತ್ತೆ ಮಾವ ಹಳ್ಳಿನವರು, ಅಥವಾ ನನ್ನ ಗಂಡನ ಪೋಸ್ಚರ್ ಸರಿ ಇಲ್ಲ, ಸೊ ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಒಂದು ಏನು ಯಾವುದೇ ತರ ಸಕಾರಣ ಇದ್ದರೆ ನಾವು ನ್ಯಾಯಾಲಯದ ಬಾಗಿಲನ್ನ ತಟ್ಟಂತ ಸಂದರ್ಭದಲ್ಲಿ ನಮ್ಗೆ ಡೈವರ್ಸ್ ಸಿಗೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ. ತದನಂತರ ಮೇಂಟೆನೆನ್ಸ್ ಅನ್ನ ಏನು ನನಗೆ ಹೆಂಡತಿಗೆ ಗಂಡನ ಜೊತೆ ಬಾಳುವಂತ ಆಸಕ್ತಿ ಇರ್ತದೆ, ಆದ್ರೆ ಗಂಡ ಹೆಂಡತಿಯನ್ನ ತಿರಸ್ಕಾರವನ್ನ ಮಾಡಿರ್ತಾನೆ ಅನ್ನೋ ಸಂದರ್ಭದಲ್ಲಿ ಜೀವನಾಂಶವನ್ನ ಕೊಡ್ಬೇಕಾಗ್ತದೆ. ಜೀವನಾಂಶವನ್ನ ಕೊಡ್ಬೇಕಾದ್ರೆ ನ್ಯಾಯಾಲಯಗಳು ಅದನ್ನ ಒಂದು ಪ್ರಕರಣವನ್ನ ಪರಿಗಣಿಸ್ತಾರೆ. ಪರಿಗಣಿಸಿ ಆ ಗಂಡನ ಒಂದು ಸ್ಟೇಟಸ್ ಏನಿದೆ, ಹೆಂಡತಿ ಸ್ಟೇಟಸ್ ಏನಿದೆ, ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನಿದೆ, ಅವನು ಎಷ್ಟು ಇನ್ಕಮ್ ದುಡಿತಾನೆ. ಸೊ ಇತ್ತೀಚಿನ ಒಂದು ದಿನಗಳಲ್ಲಿ ಅಫಿಡವಿಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಹೇಳಿ ಪ್ರತಿ ಗಂಡನೂ ಹಾಕ್ಬೇಕಾಗ್ತದೆ, ಹೆಂಡತಿಯನ್ನು ಹಾಕ್ಬೇಕಾಗತ್ತೆ. ಇಬ್ರು ಅಫಿಡವಿಟ್ ಗಳನ್ನ ಹಾಕ್ಬೇಕಾಗ್ತದೆ. ನನ್ಗೆ ಎಷ್ಟು ಆ ಪ್ರಾಪರ್ಟಿ ಇದೆ, ಆಕೆಗೆ ಎಷ್ಟು ಪ್ರಾಪರ್ಟಿ ಇದೆ, ಆಕೆ ಏನು ವಿದ್ಯಾಭ್ಯಾಸ ಮಾಡಿದಾಳೆ, ಇವನೇನು ವಿದ್ಯಾಭ್ಯಾಸ ಮಾಡಿದ್ದಾನೆ, ಇವನೆಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ, ಆಕೆ ಕೆಲಸವನ್ನ ಮಾಡ್ತಾ ಇದ್ದಾಳ, ಆಕೆನೂ ಸಹ ಇನ್ಕಮ್ ಅನ್ನ, ಆಕೆಗೂ ಇನ್ಕಮ್ ಇದೆಯಾ. ಸೊ ಎಲ್ಲಾ ಅಂಶಗಳನ್ನ ಕೋರ್ಟು ಪರಿಗಣಿಸಿ ತದನಂತರ ಜೀವನಾಂಶವನ್ನ ಫಿಕ್ಸ್ ಅನ್ನ ಮಾಡುವಂಥದ್ದು. ಜೀವನಾಂಶದ ವಿಚಾರವಾಗಿ ನ್ಯಾಯಾಲಯಗಳು ಸಾಕಷ್ಟು ಚಿಮಾರಿಗಳನ್ನ ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ಒಂದು ದಿನಗಳಲ್ಲಿ. ಕೋಟಿಗಟ್ಟಲೆ ಜೀವನಾಂಶವನ್ನ ಕೇಳುವಂಥದ್ದು, ಲಕ್ಷಗಟ್ಟಲೆ ಜೀವನಾಂಶವನ್ನ ಕೇಳುವಂಥದ್ದು. ಇಷ್ಟೆಲ್ಲ ಏನಕ್ಕೆ ಬೇಕಮ್ಮ ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ, ಆದ್ರೆ ನಾನು ಅವನು ಬಹಳ ಒಂದು ಶ್ರೀಮಂತನಾಗಿದ್ದು ನಾನು ಅವನ ರೀತಿಯೇ ಬದುಕಬೇಕು ಅನ್ನೋ ಸಂದರ್ಭದಲ್ಲಿ ನ್ಯಾಯಾಲಯಗಳು ಇತ್ತೀಚಿನ ಒಂದು ವಿಡಿಯೋಗಳಲ್ಲಿ ನಾವು ನೋಡಿರ್ಬೋದು. ಆಯ್ತು ನೀನು ಸಹ ದುಡ್ಕೊಂಡು ತಿನ್ನು, ಸೊ ಅವನ್ ದುಡ್ಡಲ್ಲೇ ಬದುಕುವಂತ ಅವಶ್ಯಕತೆ ಏನಿದೆ ಅಂತ ಹೇಳಿ ಚಿಮಾರಿ ಹಾಕಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲಾ ಸಂದರ್ಭದಲ್ಲೂ ಜೀವನಾಂಶ ಸಿಗೋದಿಲ್ಲ. ಜೀವನಾಂಶವನ್ನ ಸಿಗ್ಲಿಕ್ಕೆ ಅದರದೇ ಆದಂತ ಒಂದು ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಅಡಿಯಲ್ಲಿ ನ್ಯಾಯಾಲಯವು ನೋಡಿ ಜೀವನಾಂಶವನ್ನ ನಿರ್ಧರಿಸುವಂತದ್ದು. ನನಗೆ ಮದ್ವೆ ಮಾಡ್ಕೊಳ್ಳೋದೇನೆ ಜೀವನಾಂಶ ತಗೊಳಕ್ಕೆ ಅನ್ನೋ ಒಂದು ಏನು ಮೈಂಡ್ ಸೆಟ್ ಸಹ ನಾವು ಇತ್ತೀಚಿನ ಒಂದು ದಿನಗಳಲ್ಲಿ ನೋಡ್ತಾ ಇದೀವಿ. ಯಾಕಮ್ಮ ನೀನ್ ಮದ್ವೆ ಮಾಡ್ಕೊಂತಾ ಇದೀಯ ಅಂತಂದ್ರೆ ಅದು ನನ್ಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರೆ ಜೀವನಾಂಶ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ನಾನು ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳೋಂತ ಒಂದು ಒಂದು ಆ ವ್ಯವಸ್ಥೆ ನಾವು ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಮದುವೆ ಮಾಡ್ಕೊತಾ ಇರೋ ಉದ್ದೇಶನೇ ಕೆಲವೊಂದು ಕೇಸ್ಗಳಲ್ಲಿ ಆಕೆಗೂ ಗೊತ್ತಿರೋದಿಲ್ಲ, ಆ ವ್ಯಕ್ತಿಗೂ ಗೊತ್ತಿರೋದಿಲ್ಲ ಮದುವೆಯನ್ನ ಆ ಹೇಗೆ ಅದನ್ನ ಏನು ಸಂಬಳಿಸುವಂತ ನಿಟ್ಟಿನಲ್ಲಿ ಆ ಒಂದು ಏನು ಅವೇರ್ನೆಸ್ ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ವಿಚಾರವನ್ನ ತಿಳ್ಕೋಬೇಕಾಗ್ತದೆ. ತೀರಾ ಟೆಕ್ನಿಕಲ್ ಆಗಿ ಹೋಗ್ಲಿಕ್ಕಾಗಲ್ಲ. ಸೊ ತೀರಾ ಟೆಕ್ನಿಕಲ್ ಆಗಿ ಹೋಗುವಂತ ಒಂದು ವೇದಿಕೆ ಅದು ಸಪರೇಟ್ ಆಗಿರ್ತದೆ. ಈ ಒಂದು ವೇದಿಕೆ ಏನು ಜನಸಾಮಾನ್ಯರಿಗೆ ಕಾನೂನು, ಪರ್ಟಿಕ್ಯುಲರ್ ಆಗಿ ನಾವು ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ನಾವು ಏನು ಜನಸಾಮಾನ್ಯರು ಆಗಿರೋದ್ರಿಂದ ಸೊ ತೀರಾ ನಾವು ಸೆಕ್ಷನ್ ವೈಸ್ ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ ಅಂತ ಭಾವಿಸ್ತಾ ಈ ಒಂದು ಅಂಶವನ್ನ ಮದುವೆ, ಏನು ವಿಚ್ಛೇದನ ಹಾಗೂ ಜೀವನಾಂಶ ವಿಚಾರದಲ್ಲಿ ಏನು ಯಾವುದು ವ್ಯಾಲಿಡ್ ಮ್ಯಾರೇಜ್ ಬಗ್ಗೆ ಹೇಳಿದ್ದೀನಿ, ಯಾವ ಸಂದರ್ಭದಲ್ಲಿ ಡಿವೋರ್ಸ್ ಅನ್ನ ತಗೊಬಹುದು, ಯಾವ ಸಂದರ್ಭದಲ್ಲಿ ಜೀವನಾಂಶವನ್ನ ತಗೊಬಹುದು ಅಂತ ಹೇಳ್ತಾ ಸೊ ಇವತ್ತಿನ ಒಂದು ತರಗತಿಯನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ಪ್ರಶ್ನೆಗಳೇನಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳೇನಾದ್ರೂ ಇದೆಯಾ? ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ಕೇಳಿ ಮೇಡಮ್, ಕೇಳಿ ಮೇಡಮ್. ಸರ್ ಒಂದು ಮಾತು ಹೇಳಿದ್ರಿ, ಕೊರಕೆ ಹೊಡೆಯೋದ್ರಿಂದ ನಾವು ಇದು ಕೊಡ್ಲಿಕ್ ಬರಲ್ಲ ಅಂತ ಹೇಳಿದ್ರಿ. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಒಂದು ಸಾಂತ್ವನ ನಡೆಸ್ತಾ ಇದ್ದೀನಿ ಸರ್, ನಾನು ಮಹಿಳಾ ಸಾಂತ್ವನ. ಆ ಸಾಂತ್ವನದಲ್ಲಿ ಕೆಲವೊಂದು ಸರ್ತಿ ನನಗೂ ಗೊಂದಲ ಆಗ್ಬಿಡತ್ತೆ. ಅವ್ರಿಗೆ ನಾನು ಲಾ ಮಾಡಿಲ್ಲ ಸರ್, ಸೋಷಿಯಲ್ ವರ್ಕರ್, ನನ್ನೊಂದು ಜನರಲ್ ಡಿಗ್ರಿ ಸ್ಟೂಡೆಂಟ್. ಹಂಗಾಗಿ ನನ್ಗೆ ಅವಾಗ ಗೊಂದಲ ಆಗತ್ತೆ ಸರ್, ಹಂಗಾಗಿ ಕೇಳ್ತಾ ಇದ್ದೀನಿ ಸರ್. ಕೊರಕೆ ಹೊಡಿತಾ ಇರ್ತಾನೆ, ವಿಪರೀತ ಕೊರಕೆ ಅಂದ್ರೆ ಮನುಷ್ಯ ಮೇಲೆ ಹೋಗಿ ಕೆಳಗಡೆ ಬರೋಷ್ಟು ಕೊರಕೆ ಹೊಡಿತಾನೆ ಸರ್ ವ್ಯಕ್ತಿ.
ಮತ್ತೆ ಪಕ್ಕದಲ್ಲೇ ಮಲಗಿರಬೇಕು ಗಂಡ ಅನ್ನೋದು, ಮದ್ವೆ ಆಗಿದ್ದೀನಿ ಆ ಕಾರಣದಿಂದ ನೀನ್ ನನ್ನ ಪಕ್ಕದಲ್ಲೇ ಇರಬೇಕು ಅನ್ನೋದು ಅವನು ವಾದ ಆಗಿರುತ್ತೆ. ಹಾ ಇವಳು 1 ದಿನ 2 ದಿನ 1 ತಿಂಗಳು ತಡ್ಕೋಬಹುದು ಸರ್. ಎಷ್ಟು ದಿನ ಅಂತ ನಿದ್ದೆ ಇಲ್ದಿದೆ ಇದಕ್ಕಾಗತ್ತೆ ಪಾಪ ಯಾವ್ದೇ ಹೌದು ಒಂದು ಹೌದು ಮಹಿಳೆ. ಹೌದು ಹೌದು ಅದು ಹೌದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲವೂ ಕೂಡ ಅವಳಿಗೆ ಒಂದು ಬಾಧೆ ಆಗುತ್ತೆ. ನಿದ್ದೆ ಇಲ್ಲ ಅಂದ್ರೂ ಮನುಷ್ಯನ್ ತುಂಬಾ ತೊಂದರೆ ಆಗುತ್ತಲ್ವಾ ಸರ್. ಹೌದು ಹೌದು ಅದೆಲ್ಲ ಹೌದು. ಒಂದು ಹಂಗಲ್ವಾ. ಆವಾಗ ಗೊರಕೆ ಹೊಡೋದ್ರಿಂದ ನಾನು ಇದು ಕೊಡೋದಿಲ್ಲ ಅಂತಂದ್ರೆ ಅದು ಹೇಗೆ ಅಂತ ಸರ್, ನೋಡಿ ಗೊಂದಲದಲ್ಲಿ ನೋಡಿ ಇಂಥ ಸಂದರ್ಭದಲ್ಲಿ ನ್ಯಾಯಾಲಯಗಳು ಕೆಲವೊಂದು ಅಂಶಗಳನ್ನ ನೆನಪಲ್ಲಿ ಇಟ್ಕೊಳುತ್ತೆ, ನೆನಪಲ್ಲಿ ಇಟ್ಕೊಂತಾರೆ. ಸಿ, ಗೊರಕೆ ಹೊಡೆಯುವಂಥದ್ದು ಅಥವಾ ಏನು ಸ್ನೋರಿಂಗ್ ಅಂತ ನಾವು ಕರಿತೀವಿ, ಅದು ಎಷ್ಟು ಪ್ರಮಾಣದ ಆ, ಅನ್ನೋದನ್ನ ಪ್ರಮಾಣವನ್ನ ಅನಲೈಸ್ ಮಾಡುವಂಥದ್ದು. ಆ ಏನು ಗೊರಕೆ ಅನ್ನೋದು ಏನು ವೈವಾಹಿಕ ಸಂಬಂಧವನ್ನ ಆ, ಹಾಳು ಮಾಡೋ ಒಂದು ನಿಟ್ಟಿನಲ್ಲಿ ಅದು ಆ ಗೊರಕೆ ಅದು ಪ್ರಮಾಣ ಇದೆಯಾ ಅನ್ನೋದು ಕೋರ್ಟ್ ಅದನ್ನ ಗಮನಿಸ್ತದೆ. ಎಲ್ಲಾ ಸಂದರ್ಭದಲ್ಲೂ ನೋಡಿ, ನಾನು ಹೇಳ್ತಾ ಇದ್ದೆ ಗ್ರೌಂಡ್ಸ್ ಫಾರ್ ಡಿವೋರ್ಸ್ ಅಂತ ಬಂದಾಗ ನಾನು ಕೆಲವೊಂದು ಗ್ರೌಂಡ್ಸ್ ಗಳನ್ನ ಹೇಳಿದೆ. ಏನು ಪರಪುರುಷನೊಂದಿಗೆ ಅಥವಾ ಏನು ಸ್ತ್ರೀಯೊಂದಿಗೆ ಸಂಪರ್ಕವನ್ನು ಹೊಂದಿರುವಂತದ್ದು, ಸೊ ಮದುವೆಗಿನ್ನ ಮುಂಚೆ ಏನಾದ್ರೂ ಒಂದು ಮದುವೆಯನ್ನ ಮಾಡ್ಕೊಂಡಿರುವಂತದ್ದು, ನಪುಂಸತ್ವಕ, ಸೊ ಅಥವಾ ಅವನಿಗೆ ಹಿಂದೂ ಅಲ್ದಲೇ ಇರುವಂತದ್ದು, ಅಥವಾ ಅವನಿಗೆ ಯಾವುದೇ ಒಂದು ಕಾಯಿಲೆ ಇರುವಂತದ್ದು, ಅದನ್ನ ಗುಣಪಡಿಸಲಾಗದಂತಹ ಕಾಯಿಲೆ, ಇನ್ಕ್ಯೂರಬಲ್ ಡಿಸೀಸ್ ಅಂತ ನಾವು ಕರಿತೀವಿ. ಅಂತ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಗಿರ್ತದೆ. ಸೊ ಈ ಸಂದರ್ಭದಲ್ಲಿ ಗೊರಕೆ ಅನ್ನೋದು ಕಾನೂನು ನಿಟ್ಟಿನಲ್ಲಿ ಅದು ವ್ಯಾಲಿಡ್ ಗ್ರೌಂಡ್ ಆಗಿರೋದಿಲ್ಲ. ಅದನ್ನ ಪ್ರೂವ್ ಅನ್ನು ಮಾಡ್ಬೇಕಾಗ್ತದೆ. ಏಕೆಂದ್ರೆ ಅದು ಸಂಸಾರದ ಒಂದು ಏನು ಸಂಬಂಧವನ್ನ ಹಾಳು ಮಾಡ್ತಾ ಇದೆ. ಆ ಆ- ಆ ನಿಟ್ಟಿನಲ್ಲಿ ಅದನ್ನ ಎಕ್ಸಾಂಪಲ್ ವಿಚಾರ ಪ್ರೂವ್ ಮಾಡುವಂತ ಹೊಣೆಗಾರಿಕೆ ಆ ವ್ಯಕ್ತಿಯ ಮೇಲೆ ಇರ್ತದೆ. ನೋಡಿ, ಕೇಸ್ಗಳಲ್ಲಿ ಯಾವ ವ್ಯಕ್ತಿ ಕೇಸನ್ನ ಹಾಕ್ತಾನೆ, ಅದು ಡೈವೋರ್ಸ್ ಕೇಸೇ ಆಗಿರ್ಬೋದು ಅಥವಾ ಒಂದು ಪ್ರಾಪರ್ಟಿ ಮ್ಯಾಟ್ರೇ ಆಗಿರ್ಬೋದು. ಸೊ ಏನು ಅಂತಂದ್ರೆ ಆ ವ್ಯಕ್ತಿ ಯಾರ ಕೇಸನ್ನ ಹಾಕ್ತಾನೆ ಆ ಕೇಸನ್ನ ಪ್ರೂವ್ ಮಾಡ್ಬೇಕಾಗಿರ್ತದೆ. ಆ ಪ್ರೂವ್ ಮಾಡಿ, ಸೊ ಇದರಿಂದ ನನಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಏನು ಏನು ಗಂಡ ಆನೆ ತರ ಇದ್ದಾನೆ ಅಂತ ಒಂದು ಏನು ಹೀಯಾಳಿಸುವಂತ ಸಂದರ್ಭ, ಅಥವಾ ಹೆಂಡತಿಯ ಅನ್ನ ಹೀಯಾಳಿಸುವಂತ ಸಂದರ್ಭ, ಅಂತ ಸಂದರ್ಭದಲ್ಲಿ ಹೀಯಾಳಿಸೋದು ಸಹ ಒಂದು ಕ್ರೌರ್ಯ, ಅದು ಒಂದು ದೌರ್ಜನ್ಯ ಅಂತ ಹೇಳಿ ಕೋರ್ಟ್ ಪರಿಗಣಿಸಿ ವಿಚ್ಛೇದನವನ್ನ ಕೊಟ್ಟಿರುವಂತದ್ದು ಇದೆ. ಸೊ ಅದು ಕೋರ್ಟ್ ಯಾವ ರೀತಿಯಲ್ಲಿ ಅದನ್ನ ಪರಿಗಣಿಸುತ್ತೆ, ಮತ್ತು ಯಾವೆಲ್ಲ ಅಂಶಗಳು ಒಂದು ಸಂಸಾರವನ್ನ ಹಾಳು ಮಾಡ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅದು ಅದು ಡೀಟೇಲ್ ಎಕ್ಸಾಮಿನೇಷನ್ ಆಗ್ತದೆ ಕೋರ್ಟ್ ನಲ್ಲಿ. ಸೊ ಅದ್ರ ಮುಖೇನ ನಮ್ಗೆ ಡೈವೋರ್ಸ್ ಅನ್ನ ಸಿಗ್ತದೆ. ಸೊ ಏನು ಜನರಲ್ ಆಗಿ ಇರೋಂತ ಗ್ರೌಂಡ್ಸ್ ಅಲ್ಲಿ ಈ ಒಂದು ಗೊರಕೆ ಸಮಸ್ಯೆ ಬರೋದಿಲ್ಲ ಮೇಡಮ್. ಸರ್, ಇನ್ನೊಂದು ಪ್ರಶ್ನೆ. ಸಂತಾನ ಈಗ 8 ಗಂಟೆ ಸಂತಾನ ವಿಚಾರ ಬಂದಾಗ ಅವಳಿಗೆ ಮಗು ಆಗೋದಿಲ್ಲ. ಡಾಕ್ಟರ್ಗಳೆಲ್ಲ ಚೆಕ್ ಮಾಡಿದ್ರು ಇವಳಿಗೆ ಮಗುನೇ ಆಗೋದಿಲ್ಲ ಅಂತ ಹೇಳಿರ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಡಿವೋರ್ಸ್ ಕೊಟ್ಬಿಟ್ಟೆ ಆ ಹೆಣ್ಣು ಮಗಳಿಗೆ ಕಷ್ಟ ಆಗತ್ತಲ್ವಾ ಸರ್ ಒಂಟಿ ಜೀವನ ಮಾಡ್ಲಿಕ್ಕೆ? ನೋಡಿ, ಅಂತ ಇಲ್ಲಿ ಕಾನೂನು ಏನು ಹೇಳಿರುತ್ತೆ, ಸೊ ಈ ಸಂತಾನ ವಿಚಾರದಲ್ಲಿ ಅವರು ಪ್ರೊಕ್ರಿಯೇಟ್ ಮಾಡಕ್ಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಈಗ ಆಕೆ ಈಗ ವ್ಯಕ್ತಿಗೇನು ಗಂಡನಿಗೂ ಸಹ ನನ್ನದೇ ಆದಂತ ಒಂದು ಏನು ಶಿಶು ಬೇಕು ಅನ್ನೋ ಒಂದು ಅಧಿಕಾರ ಆ ವ್ಯಕ್ತಿಗೂ ಇರ್ತದೆ. ಸೊ ಆ ಸಂದರ್ಭದಲ್ಲಿ ಅದಕ್ಕೆ ಚ್ಯುತಿಯಾದಂತ ಸಂದರ್ಭದಲ್ಲಿ ಸೊ ಅವನು ಬೇರೆ ಒಂದು ಸ್ಪೌಸ್ ಅನ್ನ ಮದುವೆ ಮಾಡ್ಕೊಳ್ಳುವಂತ ಹಕ್ಕು ಅವನಿಗೂ ಸಹ ಇರ್ತದೆ. ಅಥವಾ ಜೀವನ ಪರ್ಯಂತ ಮಕ್ಕಳಿಲ್ದಲೆ ಅವನು ಸಹ ಏನು ಅವನಿಗೆ ಬದುಕೋದು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯ ಏನು ಮಾಡ್ತದೆ, ಇಬ್ಬರು ಪಕ್ಷಗಾರರ ರೈಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಇಬ್ರು ಪಕ್ಷಗಾರರನ್ನ ಕರೆಸ್ತಾರೆ. ಏನು ನೀವು ದತ್ತುವನ್ನ ತಗೊಳ್ಳಿಕ್ಕೆ ಆಗೋದಿಲ್ವಾ, ಆ ದತ್ತುವನ್ನ ತಗೊಳ್ಳಿಕ್ಕೆ ಏನಾದ್ರು ಸಮಸ್ಯೆ ಇದೆಯಾ? ಸೊ ಈ ನಿಟ್ಟಿನಲ್ಲಿ ನೋಡಿ, ಈಗ ನಾನು ಹೆಂಗ್ ಹೇಳ್ತೀನಿ ಅಂತಂದ್ರೆ, ಈಗ ಯಾವುದೋ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಬೇಲನ್ನ ಕೊಡ್ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆ ಆರೋಪವನ್ನ ಹೊತ್ತಿರುವಂತ ವ್ಯಕ್ತಿಗೆ ಬೇಲನ್ನ ಕೊಟ್ಬಿಟ್ರೆ ಹಾಗಾದ್ರೆ ಕಂಪ್ಲೇನೆಂಟ್ಗೆ ನಷ್ಟ ಆಗೋದಿಲ್ವಾ, ಕಂಪ್ಲೇನೆಂಟ್ಗೆ ತೊಂದರೆ ಆಗೋದಿಲ್ವಾ, ಅವ್ನಿಗೆ ಅನ್ಯಾಯ ಆಗೋದಿಲ್ವಾ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ, ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಕೇಸ್ ಪ್ರೂವ್ ಆಗಿರೋದಿಲ್ಲ.
ಅವನು ತಪ್ಪು ಮಾಡಿದನೋ ಅಥವಾ ತಪ್ಪು ಮಾಡಿಲ್ವೋ ಅನ್ನೋದು ಪ್ರೂವ್ ಆಗಿರಲ್ಲ. ಅಲ್ಲಿವರೆಗೂ ಯಾಕೆ ಅವನನ್ನ ಜೈಲಲ್ಲಿ ಇರಬೇಕು? ಅವನಿಗೂ ಸಹ ಬದುಕುವಂತ ಹಕ್ಕಿದೆ ಅಲ್ವಾ? ಅವನು ಸಹ ಒಂದು ಸೋಷಿಯಲ್ ಲೈಫ್ ಇದೆ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಅವನನ್ನ ಯಾಕೆ ನಾವು ಈ ಕೇಸ್ ಒಂದು 10 ವರ್ಷ ಕೇಸ್ ನಡೆಯುತ್ತೆ, 10 ವರ್ಷ ಕೇಸ್ ನಡೆಯೋವರೆಗೂ ಅವನು ಜೈಲಿನಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಅವನ ಬದುಕು ಏನಾಗ್ಬೇಕು? ಅವನಿಗೂ ಸಹ ಒಂದು ಸಂವಿಧಾನ ಒಂದು ಹ್ಯೂಮನ್ ರೈಟ್ಸ್ ಅನ್ನ ಕೊಟ್ಟಿದೆ ಅಲ್ವಾ? ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳಿ. ಸೊ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೋರ್ಟು ಇಬ್ಬರ ರೈಟ್ಸ್ ಅನ್ನು ಬ್ಯಾಲೆನ್ಸ್ ಮಾಡೋ ಪ್ರಯತ್ನವನ್ನ ಮಾಡುತ್ತೆ. ಅಂತ ಸಂದರ್ಭದಲ್ಲಿ ನ್ಯಾಯ ಏನು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನು ಶಾಸಕಾಂಗ ಏನೆಲ್ಲ ನ್ಯಾಯವನ್ನ ಏನು ಕಾನೂನನ್ನ ಮಾಡಿರ್ತದೆ, ಆ ಕಾನೂನಿನ ನಿಟ್ಟಿನಲ್ಲಿ ನ್ಯಾಯಾಲಯಗಳು ನಡೀತವೆ. ಸೊ ಅದನ್ನ ಇಂಟರ್ಪ್ರಿಟ್ ಮಾಡುತ್ತೆ, ಒಂದು ಎಕ್ಸ್ಟೆಂಟ್ ವರೆಗೂ ಇಂಟರ್ಪ್ರಿಟ್ ಮಾಡುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ದ ಕೋರ್ಟ್ ಅದು ಹೆಲ್ಪ್ಲೆಸ್ ಆಗಿದೆ. ಯಾಕಂದ್ರೆ ಶಾಸಕಾಂಗದ ಒಂದು ಇಚ್ಛೆ ಏನಂತ ಕರಿತೀವಿ ನಾವು, ಲೆಜಿಸ್ಲೇಟಿವ್ ಇಂಟೆಂಟ್ ಅಂತ ನಾವು ಕರಿತೀವಿ. ಸೊ ಆ ಲೆಜಿಸ್ಲೇಟಿವ್ ಇಂಟೆಂಟ್ ಅನ್ನ ಏನು ಕೋರ್ಟು ಗಮನಿಸುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆ ಏನು ಬಂಜೆತನ ಏನು ಅಥವಾ ನಪುಂಸತ್ವ ಒಂದು ಸಮಸ್ಯೆ, ಆ ನಿಟ್ಟಿನಲ್ಲಿ ಅದು ಸೀರಿಯಸ್ ಆಗಿತ್ತು ಅಂತ ಸಂದರ್ಭದಲ್ಲಿ ಅವರಿಗೆ ಒಂದು ಲಿಬರ್ಟಿಯನ್ನ ಕೊಡುತ್ತೆ. ನೋಡಿ, ಮೇಡಮ್ ಹೇಳ್ತಾ ಇದ್ರು, ಪದ್ಮಾಕ್ಷಿ ಮೇಡಮ್ ಹೇಳ್ತಾ ಇದ್ರು, ತೀರಾ ಸಮಸ್ಯೆ ಆಗಿತ್ತು, ಇಲ್ಲ ನಾನು ಕಷ್ಟ ಅನುಭವಿಸ್ಕೊಂಡು ಆ ಒಂದು ಸಂಬಂಧದಲ್ಲಿ ಇರೋಂಥ ಅವಶ್ಯಕತೆ ಏನಿಲ್ಲ. ಸೊ ಯು ಕ್ಯಾನ್ ಕಮ್ ಔಟ್ ಫ್ರಮ್ ದಟ್. ಸೊ ಹಾಗೆ ನನ್ನದೇ ಆದಂತ ಮಗು ಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನದೇ ಆದಂತ ಒಂದು DNA ಏನು ಹೊತ್ತು ಅಂತ ಒಂದು ಶಿಶು ನನಗೆ ಬೇಕು ಅನ್ನೋ ನಿಟ್ಟಿನಲ್ಲಿ ಆ ವ್ಯಕ್ತಿಯ ಬೇಡಿಕೆ ಅದು ಆ ಕಾನೂನಿನಲ್ಲಿ ಅಪರಾಧ ಆಗಲ್ಲ. ಆ ಸಂದರ್ಭದಲ್ಲಿ ಡೈವೋರ್ಸ್ ಅನ್ನ ಕೋರ್ಟ್ ಗ್ರ್ಯಾಂಟ್ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಆಗ್ಲೇ ಒಂದ್ ಮಾತು ಹೇಳ್ತೀರಿ ಸರ್, ಈಗ ಇಲೀಗಲ್ ಕಾಂಟ್ಯಾಕ್ಟ್ ಅಂದ್ರೆ ಗೊತ್ತಿದೆ ಸರ್, ಲೀಗಲ್ ರಿಲೇಶನ್ಶಿಪ್ ಅಂತ ಒಂದ್ ಪದ ಬಳಸಿದ್ರಿ ಸರ್, ಅದು ಅರ್ಥ ಆಗ್ಲಿಲ್ಲ. ಲೀಗಲ್ ರಿಲೇಶನ್ಶಿಪ್ ಅಂತ ಬಳಸಿದ್ರಿ ಸರ್. ನೋಡಿ, ಈಗ ನಾನು ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳ್ತಾ ಇದ್ದೆ. ನೋಡಿ, ಲೀಗಲ್ ರಿಲೇಶನ್ಶಿಪ್ ಕನೆಕ್ಟೆಡ್ ವಿತ್ ಮ್ಯಾರೇಜ್ ಹೇಳ್ತೀನಿ ನೋಡಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಇದೆ. ಲಿವ್ ಇನ್ ರಿಲೇಶನ್ಶಿಪ್ ಅಂತಂದ್ರೆ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳೋದಕ್ಕಿಂತ ಮುಂಚೆ ನಾನು ಒಂದು ದೃಷ್ಟಾಂತವನ್ನ ಹೇಳ್ತೀನಿ. ಒಬ್ಳು ಹೆಣ್ಮಗಳು ವಕೀಲರ ಹತ್ರ ಬರ್ತಾಳೆ. ವಕೀಲರ ಹತ್ರ ಬಂದು ಹೇಳ್ತಾಳೆ, ನನಗೆ ಈಗ 20 ವರ್ಷ ವಯಸ್ಸು, ನನ್ನನ್ನ ಒಬ್ಬ ವ್ಯಕ್ತಿ ಮದ್ವೆ ಮಾಡ್ಕೊತೀನಿ ಅಂತ ಹೇಳಿ ಮೋಸವನ್ನ ಮಾಡ್ಬಿಟ್ಟಿದ್ದಾನೆ. ಆ ವ್ಯಕ್ತಿಯ ವಯಸ್ಸು ಎಷ್ಟಮ್ಮ ಅಂತ ಕೇಳಿದ್ರೆ ಆ ವ್ಯಕ್ತಿಯ ವಯಸ್ಸು 50 ವರ್ಷ. ಸೊ ನಿಮ್ಮ ಪರಿಚಯ ಹೇಗಾಯ್ತಮ್ಮ ಅಂತ ನಾನು ಪ್ರಶ್ನೆಯನ್ನ ಕೇಳಿದ್ರೆ, ಇಲ್ಲ, ಅವರು ನಮ್ಮ ಊರ್ ಪಕ್ಕದಲ್ಲಿ ಒಬ್ರು ಇದ್ರು, ನಾವು ತೀರಾ ಬಡವರು, ನಮ್ ಬಡತನ ಅವ್ರಿಗೆ ಗೊತ್ತಿತ್ತು. ಸೊ ಈ ನಿಟ್ಟಿನಲ್ಲಿ ಆ ವ್ಯಕ್ತಿ ಪರಿಚಯ ಮಾಡ್ಕೊಂಡ, ನಾವು ನಮ್ಮಲ್ಲಿ ಬಡತನ ಹೆಚ್ಚು ಕಾಡ್ತಿದ್ರಿಂದ ನಾವು ಅವ್ರನ್ನ ನಂಬಿದ್ವಿ. ಅವ್ರು ನಮ್ಗೊಂದು ಮನೆ ಮಾಡ್ಕೊಟ್ರು. ಮನೆ ಮಾಡ್ಕೊಟ್ಟಾದ್ಮೇಲೆ ನನಗೆ ಹೇಳಿದ್ರು. ಸೊ ಮನೆ ಮಾಡ್ಕೊಟ್ಟ ನಂತರ ಏನ್ ಮಾಡಿದ್ರು, ನನ್ನ ಜೊತೆ ಸಂಪರ್ಕವನ್ನ ಬೆಳೆಸಿದ್ರು, ಸಲಿಗೆಯನ್ನ ಬೆಳೆಸ್ಕೊಂಡ್ರು. ಈ ವಿಚಾರ ನಮ್ ತಾಯಿಗೂ ಗೊತ್ತಿತ್ತು. ನನ್ಗೊಂದು ಮೊಬೈಲ್ ತಂದ್ಕೊಟ್ರು, ನನ್ಗೆ ಇನ್ನು ಕಾಲೇಜಿಗೆ ಸೇರ್ಸಿದ್ರು. ತದನಂತರ ನನ್ನ ಜೊತೆ ದೈಹಿಕವಾಗೂ ಸಂಪರ್ಕವನ್ನ ಬೆಳೆಸಿದ್ರು. ನನಗೆ ಬೇಕಾದಾಗೆಲ್ಲ ಹಣವನ್ನ ಕೊಡ್ತಾ ಇದ್ರು. ನಾನು ಸಂತೋಷದಿಂದ ಹಣವನ್ನ ತಗೊಳ್ತಾ ಇದ್ದೆ. ಈಗ ಯಾವುದೋ ಒಂದು ಮನೆ ವಿಚಾರದಲ್ಲಿ ನನಗೂ ಅವ್ರ ಮಧ್ಯದಲ್ಲಿ ಮನಸ್ತಾಪ ಬಂತು. ಈಗ ಮನೆದು ಒಂದು ನನ್ಗೆ ಲೀಸ್ ಹಾಕ್ಸ್ಕೊಡಿ ಅಂತ ಕೇಳಿದೆ. ನಾನು ಲೀಸ್ ಎಲ್ಲ ಹಾಕ್ಸ್ಕೊಡಕ್ಕಾಗಲ್ಲ ಅಂತ ಹೇಳಿ ನನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಈಗ ಅವ್ರ ಮೇಲೆ ನಾನು ರೇಪ್ ಕಂಪ್ಲೇಂಟ್ ಅನ್ನ ಕೊಡ್ಬೇಕು ಅಂತಿದ್ದೀನಿ ಅಂತ ಹೇಳೋದು. ಆ ಸಂದರ್ಭದಲ್ಲಿ ರೇಪ್ ಕೇಸ್ ಇದು ಆಗಲ್ಲ, ಇದು ರೇಪ್ ಆಗಲ್ಲ, ಇದು ಕನ್ಸೆನ್ಶುಯಲ್ ರಿಲೇಶನ್ಶಿಪ್ ಆಗುತ್ತೆ. ಸೊ ಕನ್ಸೆನ್ಶುಯಲ್ ರಿಲೇಶನ್ಶಿಪ್ ಅಲ್ಲಿ 420 ಸಹ ಅಟ್ರಾಕ್ಟ್ ಆಗೋದಿಲ್ಲ. ನೋಡಿ, ಈ ಸಂದರ್ಭದಲ್ಲಿ ಆ ಮಹಿಳೆ ಹೋಗಿ ಅವಿವಾಹಿತ ಮಹಿಳೆ ಕೋರ್ಟ್ ನಲ್ಲಿ ಏನಾದ್ರು ಕೇಸನ್ನ ಹಾಕಂತ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಅದು ಸ್ಟ್ಯಾಂಡ್ ಆಗುತ್ತಾ? ಹಣವನ್ನ ನಾನು ಕೊಡ್ತೀನಿ, ಹಣವನ್ನ ಕೊಟ್ಟು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀನಿ. ನೋಡಿ, ನಾನು ನಿಮ್ಗೆ ಹಣವನ್ನ ಕೊಟ್ಟಿದ್ದೀನಿ, ಸೊ ಈ ಹಣವನ್ನ ನೀವು ಹಿಂದಿರುಗಿಸ್ಬೇಕು.
ಈ ನಿಟ್ಟಿನಲ್ಲಿ ನಾನು ಹೋಗ್ಬಿಟ್ಟು ಇಬ್ರು ಹೋಗಿ ನಾವು ಸಬ್ ರಿಜಿಸ್ಟರ್ ಅಲ್ಲಿ ಆಫೀಸಲ್ಲಿ ಇದನ್ನ ರಿಜಿಸ್ಟರ್ ಮಾಡೋಣ ಅಂತ ಹೇಳಿ ಒಂದು ಲೋನ್ ಅಗ್ರಿಮೆಂಟ್ ಅನ್ನ ರಿಜಿಸ್ಟರ್ ಮಾಡ್ತೀನಿ. ಆ ಹಣವನ್ನ ಕೊಡದಲ್ಲ ಇದ್ದಂತ ಸಂದರ್ಭದಲ್ಲಿ ಆ ಲೋನ್ ಅಗ್ರಿಮೆಂಟ್ ಮುಖೇನ ನಾನು ಹೋಗಿ ನ್ಯಾಯಾಲಯದ ಕದವನ್ನ ತಟ್ಟಿದಾಗ ನ್ಯಾಯಾಲಯ ನನಗೆ ಏನು ನ್ಯಾಯವನ್ನ ಕೊಡ್ತದೆ, ರಿಲೀಫ್ ಅನ್ನ ಕೊಡ್ತದೆ. ಯಾವ ಬೇಸಿಸ್ ಮೇಲೆ? ರಿಜಿಸ್ಟರ್ಡ್ ಅಗ್ರಿಮೆಂಟ್ ಮೇಲೆ, ರಿಜಿಸ್ಟರ್ಡ್ ಲೋನ್ ಅಗ್ರಿಮೆಂಟ್ ಮೇಲೆ ನಂಗೆ ನ್ಯಾಯವನ್ನ ಕೊಡುತ್ತೆ. ನಾನು ಯಾವುದೇ ರೀತಿಯಾದಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಹಣವನ್ನ ಕೊಟ್ಟಿದ್ದೀನಿ, ಹಣವನ್ನ ನಾನು ಪಡ್ಕೊಳ್ಳೋದಕ್ಕೆ ಆ ವ್ಯಕ್ತಿಯನ್ನು ಸಂಪರ್ಕಿಸಿದಾಗ ಅವನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಫೋನು ಇದುತ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಏನ್ ಮಾಡ್ಕೋತಿದ್ದಾನೆ ಯಾವುದೇ ರೀತಿಯಾದಂತ ಒಂದು ಲೀಗಲ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗಿಲ್ಲ. ಸೊ ಲೀಗಲ್ ರಿಲೇಶನ್ಶಿಪ್ ಎಕ್ಸಿಸ್ಟ್ ಆಗ್ಬೇಕು ಅಂತಂದಾಗ ಕಾನೂನಿನ ರೀತಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖವನ್ನ ಮಾಡಿರುತ್ತೆ ಆ ಉಲ್ಲೇಖದ ಅಂಶಗಳಲ್ಲಿ ನಾವು ನಮ್ಮನ್ನ ಏನು ತಗೊಂಬಂದಂತ ಸಂದರ್ಭದಲ್ಲಿ ಆ ರೀತಿಯಾದಂತ ಸಂಬಂಧವನ್ನ ನಾವು ಲೀಗಲ್ ರಿಲೇಶನ್ಶಿಪ್ ಅಂತೀವಿ. ನಾನು ತಾಳಿಯನ್ನ ಕಟ್ತೀನಿ ಹೆಂಡತಿಗೆ. ಸೊ ತಾಳಿಯನ್ನ ಕಟ್ತೀನಿ. ಎಷ್ಟು ಜನದ ಮುಂದೆ ಕಟ್ತೀನಿ? ಸುಮಾರು ಸಾವಿರಾರು ಜನದ ಮುಂದೆ ನನ್ನ ಹೆಂಡತಿಗೆ ತಾಳಿಯನ್ನ ಕಟ್ತೀನಿ. ಸೊ ಮದುವೆಗೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಏನೆಲ್ಲ ನಾವು ಆಚಾರ ವಿಚಾರ ಇದೆ, ಏನೆಲ್ಲ ಏನು ಶಿಷ್ಟಾಚಾರಗಳಿದಾವೆ, ಸಪ್ತಪದಿ ಅನ್ನೋದು, ಕನ್ಯಾದಾನ ಅನ್ನೋದು, ಮಾಂಗಲ್ಯ ಧಾರಣ ಅನ್ನೋದು ಎಲ್ಲವೂ ಆಗುತ್ತೆ. ಅನ್ನೋ ಸಂದರ್ಭದಲ್ಲಿ ನಾನು ಆಕೆಯನ್ನ ಮದುವೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಆಕೆಯನ್ನ ಬಿಟ್ಬಿಟ್ರೆ ಅಂತ ಸಂದರ್ಭದಲ್ಲಿ ಆಕೆ ನನ್ನ ಮೇಲೆ ದಾವೆಯನ್ನ ಹೂಡಿ ಅಥವಾ ಕೇಸನ್ನ ಮಾಡಿ ಜೀವನಾಂಶವನ್ನ ಪಡ್ಕೊಬಹುದು. ಅದೇ ಒಂದು ನಾನು ಯಾವುದೇ ಮದುವೆಯನ್ನ ಮಾಡ್ಕೊಂಡಲ್ಲೇ ಯಾವುದೋ ಮಹಿಳೆ ಜೊತೆ ಸಂಪರ್ಕವನ್ನ ಇಟ್ಕೊಂಡು ತಿಂಗಳಲ್ಲಿ ಒಂದು ಸತಿ, ಅದು ರಾತ್ರಿ ಹೊತ್ತು ಆಕೆ ಜೊತೆ ಸಂಪರ್ಕವನ್ನ ಬೆಳೆಸ್ತಂತ ಸಂದರ್ಭದಲ್ಲಿ ಆಕೆ ಬಂದು ಈ ವ್ಯಕ್ತಿ ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾನೆ, ಇವನ್ಗೆ ನಾನು ಸಹ ಹೆಂಡತಿಯಾಗಿದ್ದೀನಿ, ಸೊ ಈ ನಿಟ್ಟಿನಲ್ಲಿ ನನ್ಗೂ ಸಹ ಜೀವನಾಂಶವನ್ನ ಕೊಡಿ, ನನ್ಗೂ ಸಹ ಇವನ್ ಕಿರುಕುಳವನ್ನ ಕೊಟ್ಟಿದ್ದಾನೆ, ನನ್ಗೂ ಸಹ ಇವನ್ ಆಸ್ತಿಲಿ ಭಾಗ ಕೊಡಿ ಅಂತ ಹೇಳಿ ಕೇಳಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಕೇಳಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ದೇರ್ ಇಸ್ ನೋ ಲೀಗಲ್ ರಿಲೇಶನ್ಶಿಪ್. ಇಲ್ಲಿ ಲೀಗಲ್ ಅಂತಂದ್ರೆ ದ ಕೋರ್ಟ್ ಹ್ಯಾಸ್ ಟು ಕನ್ಫರ್ಮ್ ಇಟ್. ಕಾನೂನು ಅದನ್ನ ಒಪ್ಕೋಬೇಕು. ಅದನ್ನ ನೋಡಿ, ನೀವು ಬೆಳೆಸ್ತಾ ಇರೋಂಥ ಸಂಬಂಧನ ಕಾನೂನು ಒಪ್ಕೊಂಡ್ರೆ ದಟ್ ಈಸ್ ಲೀಗಲ್. ನೋಡಿ, ಆಥರೈಸೇಷನ್ ಅಂತ ಕರಿತೀವಿ ಅದನ್ನ, ಆಥರೈಸೇಷನ್ ಅಂತ. ಸೊ ನೀವು ಒಂದು ಸಂಸ್ಥೆಯ ರಾಯಭಾರಿ ಆಗಿರ್ತೀರಿ. ಹೆಂಗ್ ರಾಯಭಾರಿ ಆಗಿರ್ತೀರಿ ಅಂತಂದ್ರೆ ಆ ಸಂಸ್ಥೆ ತಮಗೆ ಅಪಾಯಿಂಟ್ ಮಾಡ್ಕೊಂಡಿರುತ್ತೆ, ತಮಗೊಂದು ಅಧಿಕಾರವನ್ನ ಒಂದು ಪತ್ರದ ಮುಖೇನ ಕೊಟ್ಟಿರ್ತದೆ. ಸೊ ದಟ್ ಈಸ್ ಅಥೆಂಟಿಕೇಶನ್. ಸೊ ಹಂಗೇನೆ ಪ್ರತಿಯೊಂದು ಸಂಬಂಧವನ್ನ ಕಾನೂನು ತನ್ನದೇ ಆದಂತಹ ವ್ಯಾಖ್ಯಾನವನ್ನ ಮಾಡುತ್ತೆ, ತನ್ನದೇ ಆದಂತಹ ಒಂದು ಅಥೆಂಟಿಕೇಶನ್ ಅನ್ನ ಕೊಡುತ್ತೆ. ನೀನ್ ಈ ರೀತಿಯಾದಂತ ಮಾಡ್ಕೊಂಡ್ರೆ ನಾನು ಐ ವಿಲ್ ಅಥೆಂಟಿಕೇಟ್ ಯು ಅಂತ ಹೇಳುತ್ತೆ. ಸೊ ಆ ಒಂದು ಅಥೆಂಟಿಕೇಶನ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಏನು ಹಕ್ಕಿನ ಒಂದು ಚ್ಯುತಿ ಆದಂತ ಸಂದರ್ಭದಲ್ಲಿ ಅಥವಾ ಡ್ಯೂಟಿಯನ್ನ ಮಾಡದಲೇ ಇರೋಂಥ ಸಂದರ್ಭದಲ್ಲಿ ನಾವು ಪರಿಹಾರವನ್ನ ಕೇಳ್ಬೋದು. ಸೊ ಅದು ಲೀಗಲ್ ರಿಲೇಶನ್ಶಿಪ್ ಆಯ್ತು. ಸೊ ನಾರ್ಮಲ್ ರಿಲೇಶನ್ಶಿಪ್ಗೂ ಲೀಗಲ್ ರಿಲೇಶನ್ಶಿಪ್ಗೂ ವ್ಯತ್ಯಾಸ ಇದು ಆಗಿರುತ್ತೆ. ಲೀಗಲ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಹೆಚ್ಚು ಕಾನೂನಿನ ಭದ್ರತೆ ಇರ್ತದೆ, ನಾರ್ಮಲ್ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಹೆಚ್ಚು ಭದ್ರತೆ ಇರೋದಿಲ್ಲ. ಅದು ಲಿವ್ ಇನ್ ರಿಲೇಶನ್ಶಿಪ್ ಅನ್ನ ನಾವು ಕನೆಕ್ಟ್ ಮಾಡಬಹುದು. ಲಿವ್ ಇನ್ ರಿಲೇಶನ್ಶಿಪ್ಗೆ ಸಂಬಂಧವಾಗಿ ನಾವು ಒಂದು ತರಗತಿಯನ್ನು ಸಹ ನಾವು ಮಾಡಿದ್ದೀವಿ. ಅಲ್ಲಿ ಯಾವುದು ಲಿವ್ ಇನ್ ರಿಲೇಶನ್ಶಿಪ್ ಅಂತ ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ರಿಲೇಶನ್ಶಿಪ್ ಅಲ್ಲಿ ಏನು ನಮ್ಗೆ ಪರಿಹಾರ ಸಿಗ್ತದ ಅದನ್ನು ಸಹ ಕೋರ್ಟ್ ಕನ್ಸಿಡರ್ ಮಾಡುತ್ತಾ. ಲಿವ್ ಇನ್ ರಿಲೇಶನ್ಶಿಪ್ ಇಸ್ ವೆದರ್ ದಟ್ ರಿಲೇಶನ್ಶಿಪ್ ಇಸ್ ಲೀಗಲ್ ಇನ್ ಇಂಡಿಯಾ. ಲೀಗಲ್ ಹೋಗೋಣ ಅಂತ ಹೇಳ್ತಾರೆ. ಲೀಗಲ್ ಹೋಗೋಣ ಅಂತಂದ್ರೆ ಏನು? ಲೆಟ್ ಅಸ್ ಗೋ ಫಾರ್ ಲೀಗಲ್ ಅಂತಾರೆ ಅಂತ ಹೇಳ್ತಾರೆ. ಯಾವ್ದಾದ್ರು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡ್ಬೇಕು, ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಲೀಗಲ್ ಮಾಡ್ಸೋಣ ಅಂತಾರೆ. ಸೊ ಏನದು ಲೀಗಲ್ ಅಂತಂದ್ರೆ? ಲೀಗಲ್ ಅಂತಂದ್ರೆ ಅದನ್ನ ಅಥೆಂಟಿಕೇಟ್ ಮಾಡುವಂಥದ್ದು. ಹೌದು, ಕರೆಕ್ಟ್ ಆಗಿದೆ ಇದು ಅಂತ ಹೇಳಿ ಒಪಿನಿಯನ್ ತಗೊಳ್ಳುವಂಥದ್ದು, ಲೀಗಲ್ ಒಪಿನಿಯನ್ ತಗೊಳ್ಳುವಂಥದ್ದು. ಸೊ ದಟ್ ಈಸ್ ಲೀಗಲ್. ಯಾವುದೇ ಒಂದು ವ್ಯವಹಾರ ಮಾಡ್ತಾ ಇದ್ದೀವಿ, ನಾನು ಇವಾಗ ಒಂದು ಬಿಸ್ನೆಸ್ ಅನ್ನ ಮಾಡ್ತಿದ್ದೀನಿ. ಸೊ ತಮ್ಮ ಜೊತೆ ನಾನು ಒಂದು ಬಿಸ್ನೆಸ್ ಅನ್ನ ಮಾಡೋಂಥ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀನಿ, ಒಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀನಿ. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ನೋಡಪ್ಪ ನಂದು ಇಷ್ಟು ಶೇರು,
ನಿಂದು ಇಷ್ಟು ಶೇರು, ನಿಂದು ಇನ್ವೆಸ್ಟ್ಮೆಂಟ್ ಇಷ್ಟಿದೆ, ನನ್ನ ಇನ್ವೆಸ್ಟ್ಮೆಂಟ್ ಇಷ್ಟಿದೆ. ಸೊ ಇಲ್ಲಿ ಬಂದಂತ ಲಾಭ ಏನಿರುತ್ತೆ ಇಷ್ಟು ಪರ್ಸೆಂಟೇಜ್ ಪ್ರಕಾರ ನಾವು ಹಂಚ್ಕೊಳ್ಳೋಣ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ that relationship is not a normal relationship, that amounts to a legal relationship. If anything loss occurred in the partnership business, the other partner can claim compensation against the other partner, can claim the other person, because there is a legal relationship exists between two parties. ನಾನು ನಿನ್ನ ಫ್ರೆಂಡ್ ಅಂತ ಭಾವಿಸಿ ಹೇಳ್ಕೊಂಡು ಯಾವುದೇ ರೀತಿಯಾದಂತಹ ಕಾನೂನಿನ ಚೌಕಟ್ಟಿನಲ್ಲಿ ಆ ಒಂದು ಸಂಬಂಧನ ಮಾಡ್ದಲೆ ವ್ಯವಹಾರವನ್ನ ಮಾಡಿ ತದನಂತರ ಮೋಸ ಆದಂತ ಸಂದರ್ಭದಲ್ಲಿ ನನ್ಗೆ ಮೋಸ ಆಯ್ತು ಅಂತ ಹೇಳಿದಾಗ ಕಾನೂನು ಅದಕ್ಕೆ ಪುಷ್ಟಿಯನ್ನ ಕೊಡೋದಿಲ್ಲ, ಸಹಾಯವನ್ನ ಮಾಡೋದಿಲ್ಲ. ದ ಲಾ ವಿಲ್ ಬಿಕಮ್ ಹೆಲ್ಪ್ಲೆಸ್. ಸೊ ದಿಸ್ ಈಸ್ ಲೀಗಲ್ ರಿಲೇಶನ್ಶಿಪ್. ಇದು ತಮ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ? ನೋಡಿ, ಲೀಗಲ್ ರಿಲೇಶನ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಆ ವ್ಯಕ್ತಿ ಜೊತೆ ಇದ್ಬಿಟ್ರೆ ಅದು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ, ಲಿವ್ ಇನ್ ರಿಲೇಶನ್ಶಿಪ್ ಬೇಸಿಸ್ ಮೇಲೆ ನೀವು ಒಂದೇ ಒಂದು ಕಾನೂನು, ಅದರಲ್ಲೂ ಏನು ಡಿವಿ ಆಕ್ಟ್, ಅದು ಸ್ವಲ್ಪ ಮಟ್ಟಕ್ಕೆ ಡಿವಿ ಆಕ್ಟ್ ಅಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಹೊರತು ಕಾನೂನು ರೀತಿಯಲ್ಲಿ ಮದುವೆ ಆದಂತ ಸಂದರ್ಭದಲ್ಲಿ ನಿಮ್ಗೆ ಸಿಗುವಂತ ಏನು ಕಾನೂನು ರೀತಿಯಲ್ಲಿ ಸಿಗುವಂತ ರಕ್ಷಣೆ ಏನು ಈ ವಿವಾಹೇತರ ಸಂಬಂಧಗಳಲ್ಲಿ ಸಿಗೋದಿಲ್ಲ. ಹಾಗಾಗಿ ಯಾವಾಗಲೂ ಸಹ ನಾವು ಆ ಒಂದು ಲೀಗಲ್ ಸ್ಟ್ರಕ್ಚರ್ ಅಲ್ಲಿ ನಮ್ಮ ಒಂದು ವ್ಯವಹಾರಗಳನ್ನು ಮಾಡಬೇಕು, ಒಂದು ಲೀಗಲ್ ಸ್ಟ್ರಕ್ಚರ್ ಅಡಿಯಲ್ಲಿ ಸಂಬಂಧಗಳನ್ನು ಬೆಳೆಸಬೇಕು. ಅವಾಗ ನಿಮ್ಗೆ ರಕ್ಷಣೆಯನ್ನ ಸಿಗುತ್ತೆ. ನಮ್ಮ ಹತ್ರ ಕೇಸ್ಗಳು ಈ ತರ ಬಂದಿದ್ದಾರೆ. ಮದ್ವೆ ಆಗಿರುತ್ತೆ ಆಲ್ರೆಡಿ, ತದನಂತರ ಇನ್ನೊಂದು ಸಂಬಂಧಗಳನ್ನ ಬೆಳೆಸಿರ್ತಾರೆ. ಅಲ್ಲಿ ಅವನು ಡಿವೋರ್ಸ್ ಅನ್ನ ತಗೊಂಡಿರ್ತಾನೆ ಅಂತಂದ್ರೆ ಡಿವೋರ್ಸ್ ಅನ್ನು ಸಹ ತಗೊಂಡಿರೋದಿಲ್ಲ. ಈಕೆ ಬರ್ತಾಳೆ, ಈಕೆ ಬಂದು ನನಗೇನಾದ್ರೂ ವ್ಯವಸ್ಥೆ ಮಾಡಿಸ್ಕೊಡಿ ಸ್ವಾಮಿ, ನಮ್ಗೇನಾದ್ರೂ ನ್ಯಾಯಾಲಯದ ಕಡೆಯಿಂದ ವ್ಯವಸ್ಥೆ ಮಾಡಿ, ಈ ತರ ನನ್ನನ್ನು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಬಟ್ ಅವನ ಜೊತೆ ನಾನೊಂದು 5 ವರ್ಷ ಇದ್ದೀನಿ, ಅವನ ಜೊತೆಗೆ ಸಂಸಾರ ಮಾಡ್ಕೊಂಡಿದ್ದೀನಿ ಅನ್ನೋ ಸಂದರ್ಭದಲ್ಲಿ ಸೊ ಕಾನೂನು ಆ ತರ ಒಂದು ಸಂಬಂಧಗಳನ್ನ ಏನು ಪರಿಗಣಿಸೋದಿಲ್ಲ. ಸೊ ಏನು ಆಕೆಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕಾರವನ್ನ ಕೊಡುತ್ತೆ. ಈಗ ನೀವು ಹೇಳ್ತಾ ಇದ್ದೆ, ನಾನು ಮದುವೆ ಮಾಡ್ಕೊಂಡಿದ್ದು ಗಂಡ ಇದ್ದು ಸೊ ಅಥವಾ ಹೆಂಡತಿ ಇದ್ದು ಇನ್ನೊಂದು ಮದುವೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಸೊ ಅದು ಏನಾಗ್ತದೆ ಅಂತಂದ್ರೆ ಬೈಗಮಿ ಅಫೆನ್ಸ್ ಆಗ್ತದೆ. ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದು ಗಂಡ ಸತ್ತೋಗ್ಬಿಟ್ಟಿರ್ತಾನೆ ಅಥವಾ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಇನ್ನೊಂದು ಮದುವೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದು ಸೆಕೆಂಡ್ ಮ್ಯಾರೇಜ್ ಆಗುತ್ತೆ. ಸೆಕೆಂಡ್ ಮ್ಯಾರೇಜ್ ಅಲ್ಲಿ ರೈಟ್ಸ್ ಸಿಗುತ್ತಾ ಸರ್ ಅಂತಂದ್ರೆ ರೈಟ್ಸ್ ಸಿಗುತ್ತೆ ನಿಮ್ಗೆ. ಅಲ್ಲಿ ಮಕ್ಕಳಾದಂತ ಸಂದರ್ಭದಲ್ಲಿ ಮಕ್ಳಿಗೆ ರೈಟ್ಸ್ ಸಿಗುತ್ತೆ, ಮಕ್ಳಿಗೂ ರೈಟ್ ಸಿಗುತ್ತೆ. ಸೆಕೆಂಡ್ ಮ್ಯಾರೇಜ್ ಅಲ್ಲಿ ಸಿಗುತ್ತೆ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಥವಾ ಅಡಲ್ಟ್ರಸ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಅಂದ್ರೆ ಮದುವೆ ಮಾಡ್ಕೊಂಡಿದ್ದು ಹೆಂಡತಿನೂ ಇದ್ದು ಯಾವುದೇ ತರ ಡಿವೋರ್ಸ್ ಅನ್ನ ತಗೊಂಡಲೆ ಇನ್ನೊಂದು ಸಂಬಂಧಕ್ಕೆ ಕೈ ಚಾಚಿರುವಂತ ಸಂದರ್ಭ. ಅಂತ ಸಂದರ್ಭದಲ್ಲಿ ಅಲ್ಲಿರೋಂತ ವ್ಯಕ್ತಿಗೆ ಕಾನೂನಿನಲ್ಲಿ ಯಾವ್ದಾದ್ರು ಇದು ಸಿಗುತ್ತಾ ಅಂತ ಸಿಗೋದಿಲ್ಲ. ಪ್ರೀತಿಯನ್ನ ಮಾಡ್ತಾ ಇದ್ದು ಸೊ ಒಂದು ರೂಫಿನ ಅಡಿ ಗಂಡ ಹೆಂಡತಿ ಏನು ಗಂಡ ಹೆಂಡತಿ ಹೇಗೆ ನಿಜ ಜೀವನದಲ್ಲಿ ಇರ್ತಾರೆ ಹಾಗೆ ಅವರು ಬದುಕ್ತಾ ಇದ್ದಂತ ಸಂದರ್ಭ. ಏನು ಫಂಕ್ಷನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಫಂಕ್ಷನ್ಗೆ ಹೋಗುವಂಥದ್ದು, ಪೂಜೆಯನ್ನ ಮಾಡಿದಾಗ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿದಾಗ ತನ್ನ ಹೆಂಡತಿಯನ್ನ ಪಕ್ಕದಲ್ಲಿ ಹೇಗೆ ಕೂರಿಸ್ಕೊಂಡು ಪೂಜೆಯನ್ನ ಮಾಡ್ತಾನೆ ಅದೇ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರೆ, ಅಥವಾ ತನ್ನ ಎಲ್ಲ ಸ್ನೇಹಿತರುಗಳಿಗೆ ಇವಳೇ ನನ್ನ ಹೆಂಡತಿ, ಈಕೆ ಜೊತೆಗೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂತ ಅವಳಿಗೊಂದು ಸ್ಥಾನಮಾನ ಕೊಟ್ಟಂತ ಸಂದರ್ಭದಲ್ಲಿ ಆಕೆಗೆ ಆ ತಾಳಿಯನ್ನ ಕಟ್ಟದಲ್ಲೇ ಇದ್ರು ಸಹ ಅವಳಿಗೆ ಆ ಒಂದು ವೈಫ್ ಸ್ಟೇಟಸ್ ಅನ್ನ ಅವನು ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಆಕೆಗೆ ಕಾನೂನಿನಲ್ಲಿ ಪರಿಹಾರ ಇದೆ. ಸೊ ಇದನ್ನ ನಾವು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಈ ಮುಂಚೆ ಮದುವೆ ಆಗಿರಬಾರ್ದು, ಅವರಿಬ್ಬರಿಗೂ ಮದುವೆ ಆಗಿರಬಾರ್ದು. ಸೊ ಫ್ರೆಶ್ ಕ್ಯಾಂಡಿಡೇಟ್ಸ್ ಆಗಿದ್ದು ಯಾವುದೇ ರೀತಿಯಾದಂತಹ ಧರ್ಮದ ಆಚರಣೆಯನ್ನ ಮಾಡದಲೆ ಕನ್ಯಾದಾನ ಇರ್ಬೋದು, ಸಪ್ತಪದಿ ಇರ್ಬೋದು, ಅಥವಾ ಮಾಂಗಲ್ಯ ಧಾರಣೆ ಇರ್ಬೋದು, ಅದನ್ನ ಮಾಡದಲೆ ಒಂದು ರೂಫಿನ ಅಡಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದು ಗಂಡ ಹೆಂಡತಿ ನಿಟ್ಟಿನಲ್ಲಿ ಗಂಡ ಹೆಂಡತಿ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಆ ಒಂದು ರಿಲೇಶನ್ಶಿಪ್ ಅನ್ನ ನ್ಯಾಯಾಲಯ ಪರಿಗಣಿಸುತ್ತೆ ಮತ್ತು ಪರಿಗಣಿಸಬೇಕಾದ್ರೆ ಸಾಕಷ್ಟು ಎಕ್ಸಾಮಿನ್ ಅನ್ನ ಮಾಡುತ್ತೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು.
ಸೊ ದಟ್ ಅಮೌಂಟ್ಸ್ ಟು ಲಿವ್ ಇನ್ ರಿಲೇಶನ್ಶಿಪ್. ಲಿವ್ ಇನ್ ರಿಲೇಶನ್ಶಿಪ್, ಅಡಲ್ಟ್ರಸ್ ರಿಲೇಶನ್ಶಿಪ್, ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಎಲ್ಲದಕ್ಕೂ ವ್ಯತ್ಯಾಸ ಇದೆ. ಬೈಗಮಸ್ ರಿಲೇಶನ್ಶಿಪ್ಗೂ ವ್ಯತ್ಯಾಸ ಇದೆ. ಮತ್ತೇನಾದ್ರೂ ಇದೆಯಾ, ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳ್ಬೋದು, ಲಾಸ್ಟ್ ಪ್ರಶ್ನೆಯನ್ನ ಕೇಳ್ಬೋದು. ಕೊನೆಯದಾಗಿ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಸೊ ಯಾವುದೇ ರೀತಿಯಾದ ಪ್ರಶ್ನೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸರ್ ಒಂದ್ ನಿಮಿಷ, ಯಾರೋ ಪ್ರಶ್ನೆ ಕೇಳದೇ ಇರೋದ್ರಿಂದ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಯಾರಾದ್ರೂ ಕೇಳ್ಬೋದು, ಅವಕಾಶ ಕೊಡೋಣ ಅಂತ ಸುಮ್ನೆ ಇದ್ದೆ. ಯಾರು ಕೇಳದೆ ಇರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಕೇಳಿ ಸರ್. ಮೇಡಮ್. ಒಂದು ಹೆಣ್ಣು ಮಗಳಿಗೆ ಗಂಡ ತೀರ್ಕೊಂಡಿರ್ತಾರೆ ಸರ್. ಅವಳಿಗೆ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ, ಮಕ್ಕಳನ್ನ ಸಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಅಂತ ಸಂದರ್ಭದಲ್ಲಿ ಆಕೆಯನ್ನ ಬೇರೆ ಯಾರೋ ಒಬ್ಬ ಮದುವೆ ಆಗಿರ್ತಕ್ಕಂಥ ಪುರುಷ ಈಕೆ ಜೊತೆ ದೈಹಿಕ ಸಂಬಂಧ ಬೆಳೆಸ್ತಾರೆ. ಯಾವುದೋ ಒಂದು ನಂಬಿಕೆ ಮಾತು, ನಾನೇ ನಿನ್ನ ಜೀವನ ಇನ್ನು ಮುಂದೆ ನಡೆಸ್ತೀನಿ, ನಿನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ, ಆ ತರ ಎಲ್ಲ ಹೇಳಿ ಈಕೆ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ತಾನೆ. ಒಂದ್ 5-6 ವರ್ಷ ಆದ ನಂತರ ಮತ್ತೆ ಈಕೆ ನನಗೆ ಬೇಡ ಅನ್ಸಿರುತ್ತೆ. ಆಗ ಆಕೆ ಕಾನೂನಿನ ನಾಡಿನಲ್ಲಿ ದೂರು ಕೊಡಬಹುದಾ ಸರ್? ಅಂದ್ರೆ ಅವನಿಗೆ ಡಿವೋರ್ಸ್ ತಗೊಂಡಿರೋದಿಲ್ಲ? ಇಲ್ಲ ಸರ್, ತಗೊಂಡಿರೋದಿಲ್ಲ. ನೋಡಿ, ಈ ತರ ಸಂದರ್ಭದಲ್ಲಿ ಆಕೆಯನ್ನ ಬಳಸ್ಕೊಂಡಂತ ಸಂದರ್ಭದಲ್ಲಿ ನೋಡಿ, ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ. ಯಾವಾಗ್ಲೂ ಬರ್ತಾನೆ, ಯಾವಾಗ್ಲೂ ಹೋಗ್ತಾನೆ. ತಿಂಗಳಿಗೆ 2 ಸತಿ ಬರ್ತಾನೆ, ತಿಂಗಳಿಗೆ 1 ಸತಿ ಬಂದು ಹೋಗ್ತಾನೆ. ಆಕೆ ಜೊತೆ ದೈಹಿಕ ಸಂಪರ್ಕವನ್ನು ಮಾಡ್ತಾನೆ. ಆಕೆಗೆ ಏನು ಅವಶ್ಯಕತೆ ಇರ್ತದೆ ಹಣವನ್ನ ಕೊಟ್ಬಿಡ್ತಾನೆ. ಅನ್ನೋ ಸಂದರ್ಭದಲ್ಲಿ ಏನಾದ್ರೂ ಕಾನೂನಿನಲ್ಲಿ ಪರಿಹಾರ ಇದೆಯಾ ಸರ್ ಅಂತಂದ್ರೆ, ಕಾನೂನಲ್ಲಿ ಪರಿಹಾರವನ್ನ ಕೊಡೋದಿಲ್ಲ. ಆ ತರ ಒಂದು ಸಂಬಂಧಗಳಲ್ಲಿ ಕಾನೂನು ಅದನ್ನ ಪರಿಗಣಿಸೋದಿಲ್ಲ. ಯಾಕೆಂತಂದ್ರೆ ಅದು ಕನ್ಸೆನ್ಷಿಯಲ್ ಆಗ್ತದೆ ಹೊರತು ಅಲ್ಲಿ ರೇಪ್ ಅನ್ನೋದು ಬರೋದಿಲ್ಲ. ರೇಪ್ ಪ್ರಕರಣ ಅಥವಾ ಒಂದು 420 ಪ್ರಕರಣನೂ ಅಂತನೂ ಸಹ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯ ಆ ತರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಂತ ನಾವು ಕರಿತೀವಿ ಅದನ್ನ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅನ್ನ ಪ್ರೂವ್ ಮಾಡ್ಬೇಕಾಗ್ತದೆ, ಎಸ್ಟಾಬ್ಲಿಷ್ ಮಾಡ್ಬೇಕಾಗ್ತದೆ. ಸೊ ಡೊಮೆಸ್ಟಿಕ್ ರಿಲೇಶನ್ಶಿಪ್ ನ ಪ್ರೂವ್ ಮಾಡ್ಬೇಕು. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಸೆಕ್ಷುವಲ್ ರಿಲೇಶನ್ಶಿಪ್, ಡೊಮೆಸ್ಟಿಕ್ ರಿಲೇಶನ್ಶಿಪ್, ಅದರಲ್ಲಿ ವ್ಯತ್ಯಾಸ ಇದೆ. ಡೊಮೆಸ್ಟಿಕ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕು. ಸೊ ಸೆಕ್ಷುವಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಸೊ ಅದು ಅದರಲ್ಲಿ ಕಾನೂನು ಪರಿಗಣಿಸೋದಿಲ್ಲ. ಸೊ ಅದರಲ್ಲಿ ಕನ್ಸೆನ್ಷುಯಲ್ ಆಕೆ ಒಪ್ಕೊಂಡಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ನಾವು ಅಪರಾಧ ಅಂತ ತಿಳ್ಕೊಳಕ್ಕಾಗಲ್ಲ. ಅದರಲ್ಲಿ ಯಾವ್ದು ತರ ಇದರದಲ್ಲಿ. ಆದ್ರೆ ಮಕ್ಕಳೇನಾದ್ರು ಹುಡ್ತಾರೆ ನೋಡಿ, ಅನೈತಿಕ ಸಂಬಂಧದಲ್ಲಿ ಅಥವಾ ವಿವಾಹೇತರ ಸಂಬಂಧಗಳಲ್ಲಿ ಮಕ್ಕಳಾದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಅಧಿಕಾರ ಇದೆಯಾ ಸರ್ ಅಂತ ಪ್ರಶ್ನೆಯನ್ನು ಕೇಳಿದ್ರೆ ಮಕ್ಕಳಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಸೊ ಯಾಕೆ ಅಂತಂದ್ರೆ ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ನೋಡಿ, ದೇರ್ ಆರ್ ನೋ ಇಲ್ಲಿಜಿಟಿಮೇಟ್ ಚಿಲ್ಡ್ರನ್ ಇನ್ ದಿಸ್ ವರ್ಲ್ಡ್, ದೇರ್ ಆರ್ ಓನ್ಲಿ ಇಲ್ಲಿಜಿಟಿಮೇಟ್ ಪೇರೆಂಟ್ಸ್ ಅಂತ. ಲೆಜಿಟಿಮಸಿ, ಇಲ್ಲಿಜಿಟಿಮಸಿ ಅಂತ ಕರಿತೀವಿ. ಕಾನೂನು ನೋಡಿ, ಲೆಜಿಟಿಮಸಿ ಅಂದ್ರೆ ಕಾನೂನು ಪ್ರಕಾರ ಇರುವಂತದ್ದು, ಇಲೆಜಿಟಿಮಸಿ ಅಂದ್ರೆ ಕಾನೂನು ಅಲ್ದಲೇ ಇರೋಂಥದ್ದು. ಸೊ ಕಾನೂನು ಅಲ್ದಲೇ ಇರೋಂಥ ಮಕ್ಕಳು ಯಾರು ಇಲ್ಲ ಈ ಜಗತ್ತಲ್ಲಿ. ಸೊ ಇಲ್ಲಿ ಏನಿದ್ರು ಪೇರೆಂಟ್ಸ್ ಇರ್ತಾರೆ ಅಷ್ಟೇ ಹೊರತು ಮಕ್ಕಳೇನು ತಪ್ಪು ಮಾಡಿರೋದಿಲ್ಲ. ಸೊ ಹಂಗಾಗಿ ಅವ್ರಿಗೆ ಎಲ್ಲ ಅಧಿಕಾರವನ್ನು ಕೊಡಬೇಕು ಅಂತೇಳಿ ಇತ್ತೀಚಿನ ಒಂದು ನ್ಯಾಯಾಲಯಗಳ ಅಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖವನ್ನ ಆಗಿದೆ. ತುಂಬಾ ಉಪಯುಕ್ತ ಮಾಹಿತಿ ಸರ್, ಧನ್ಯವಾದಗಳು ತಮಗೆ. ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮಸ್ಕಾರ. ನಾಳೆ ಸಂಚಿಕೆ ಇರುತ್ತೆ. ನಾಳೆ ಒಂದು ಹೊಸ ವಿಷಯದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.